ಅಣುಬಾಂಬನ್ನ ಪ್ರಯೋಗ ಮಾಡುತ್ತೆ, ಇಡೀ ವಿಶ್ವದಲ್ಲಿ ತನ್ನ ಹೆಸರನ್ನ ವಿಶ್ವಮಟ್ಟಕ್ಕೆ ಕೊಂಡೋಗುತ್ತದೆ. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ದಾಳಿಯನ್ನ ಮಾಡುತ್ತೆ, ಕಾರ್ಗಿಲ್ ಅನ್ನು ವಶಪಡಿಸಿಕೊಳ್ಳುತ್ತೆ. ನಮಗೆಲ್ಲ ಗೊತ್ತಿರಬಹುದು, ಕಾರ್ಗಿಲ್ ಅನ್ನುವಂಥ ಯುದ್ಧ ನೆಲೆಯನ್ನ, ಜಿಲ್ಲೆಯನ್ನು ಸಂಪೂರ್ಣವಾಗಿ ಹೊರದಬ್ಬಿ ವಿಜಯ ಪತಾಕೆಯನ್ನ ಈ ದಿನ ಆಚರಿಸ್ತಾರೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಬೇರೆ ಬೇರೆ ಕಡೆಗಳಲ್ಲಿ ಬಹಳ ಗೌರವಪೂರ್ವಕವಾಗಿ ಆಚರಣೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಸೇರಿದ್ದೇವೆ ಇಲ್ಲಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಶ್ರೀ ಸುಧಾಕರ್ ಕುಪ್ಪಲ, ಮಾಜಿ ಸೇನಾನಿಯವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಬೌದ್ಧಿಕನ್ನ ನೀಡಲಿಕ್ಕಿರುವಂತವರು ಶ್ರೀವತ್ಸ ವಿಟ್ಲ, ಕಾರ್ಯಕರ್ತರು ಯುವ ಬ್ರಿಗೇಡ್, ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಜೊತೆ ಇರಲಿಕ್ಕಿದ್ದಾರೆ ಶ್ರೀ ಪ್ರವೀಣ್ ಚಂದ್ರ ನಾಯಕ್, ಅಧ್ಯಕ್ಷರು ಸೇವಾ ಭಾರತ ಅಂಬಿಕಾರೋಡ್. ಇವರು ಮೂವರು ಕೂಡ ಆತ್ಮೀಯವಾಗಿ ವೇದಿಕೆ ಬರಬೇಕು ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಪ್ರಾರಂಭ ಆಗಬೇಕು ಅಂತ ಹೇಳಿದ್ರೆ ಒಂದೇ ಮಾತ್ರವನ್ನ ಹಾಡ್ತಾ ಇದ್ರು. ಯಾಕೆ ಅಂತ ಕೇಳಿದ್ರೆ ಅದರ ಭಾವವೇ ಹಾಗೆ ಅಂತ ಹೇಳ್ತಾರೆ. ಆ ಗೀತೆಯನ್ನ ಬಂಕಿಮಚಂದ್ರ ಚಟರ್ಜಿ ಅವರು ಬರೀತಾರೆ. ಆ ಗೀತೆಯನ್ನ ಇವತ್ತಿನ ಈ ಕಾರ್ಯಕ್ರಮ ಆರಂಭ ಮಾಡುವ ಮೊದಲು ಹೇಳ್ತಾ ಇದ್ದೇವೆ. ಎಲ್ಲರೂ ಜೊತೆಯಲ್ಲಿ ಸೇರ್ಕೊಳ್ಳೋಣ. ಇದೀಗ ಒಂದೇ ಮಾತರಂ ಶ್ರೀ ಮನೋಹರ್ ಕುಂಪಳ ಇವರೇ. ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಶುಭ್ರಜೋತ್ಸ್ನಾ ಪುಲಕಿತಯಾಮಿನೀಂ ಉಲ್ಲಕುಸುಮಿತಾ ದ್ರುಮದಳಶೋಭಿನೀ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ ಕೋಟಿ ಕೋಟಿ ತುझे धृत कर करवाले अबला के नुमायत भले बहुबलधारिणी नमामि तारिणी विपुदलवारिणी मातरं वन्दे मातरं. तुमि विद्या तुमि धर्म तुमि रथे तुमि मर्म त्वं हि प्राणा शरीरे बाहुते तुमि मा शक्ति हृदये तुमि मा भक्ति कौमारहि प्रतिमा गढ़ी मंदिरे मंदिरे त्वं हि दुर्गा दश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमलां अमलां अतुलां सुजलां सुफलां मातरं वन्दे मातरं. श्यामलां सरलां सुस्मितां भूषितां धरणीं धरणीं मातरं वन्दे मातरಂ. ಭಾರತ್ ಮಾತಾ ಕಿ ಹಾಡುವಂತ ಹಾಡು ಒಂದೇ ಮಾತರಂ. ಯಾಕೆಂತ ಹೇಳಿದ್ರೆ ಒಂದು ಕಥೆಯಲ್ಲಿ ಹೇಳ್ತಾರೆ, ಬಂಕಿಮಚಂದ್ರ ಚಟರ್ಜಿ ಅವರು ಯಾವಾಗ ಒಂದೇ ಮಾತರವನ್ನು ಬರೀತಾರೆ, ನಮ್ಮ ಹಾಗೆ ಕುತ್ಕೊಂಡು ಒಂದು ಪರಿಸರದಲ್ಲಿ ಕೂತು ಬರೆಯೋದಿಲ್ಲ. ಅವರು ತನ್ನ ಮನೆಗೆ ಹೋಗುತ್ತಾ ಇರುವಂತಹ ಸಂದರ್ಭದಲ್ಲಿ ರೈಲಿನಲ್ಲಿ ಒಂದು ಇಡೀ ದಿನ ರಾತ್ರಿಯನ್ನು ಕಳೀತಾರೆ. ಕಳೆದ ನಂತರ ಮರುದಿನ ಅವರ ಮನೆಗೆ ತಲುಪಿದ ಮೇಲೆ ಮರುದಿನದ ರಾತ್ರಿ ಕುತ್ಕೊಳ್ತಾರೆ, ಯೋಚನೆಯನ್ನು ಮಾಡಿ ರಾತ್ರಿ ಎದ್ದುಕೊಂಡು ಏನೋ ಮಾತಾಡ್ತಾ ಇರ್ತಾರೆ. ಆ ಮಾತುಗಳನ್ನು ಅವರ ಸಂಬಂಧಿ ಬರೀತಾನೆ. ಬರೆದ ನಂತರ ಮರುದಿನ ಬೆಳಿಗ್ಗೆ ಅವರಿಗೆ ಕೊಟ್ಟಾಗ ಅವಾಗ ಹೇಳ್ತಾನೆ ಅವರ ಸಂಬಂಧಿ, ಒಂದೇ ಮಾತರಂ ಅನ್ನುವಂಥ ಗೀತೆಯನ್ನು ತಾವು ಬರೆದಿದ್ದೀರಿ, ಅದಕ್ಕೆ ಯಾಕೆ ಒಂದೇ ಮಾತರಂ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ,
ಅವರು ಗಳಗಳನೆ ಅಳ್ತಾರೆ. ಯಾಕೆಂತೇಳಿದ್ರೆ ಇಡೀ ಭಾರತವನ್ನು ವರ್ಣನೆಯನ್ನು ಮಾಡಿಕೊಂಡು ನಾವೆಲ್ಲರೂ ಒಂದೇ ಅನ್ನುವಂಥ ಮಾತನ್ನು ಹೇಳಿಕೊಂಡು ಒಂದೇ ಮಾತರಂ ಅನ್ನಂತ ಅಂತಹ ರೀತಿಯಲ್ಲಿ ಭಾವಪೂರ್ವಕವಾಗಿ ಬರೀತಾರೆ. ಅಂತಹ ಗೀತೆ ಒಂದೇ ಮಾತರಂ. ಅದರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದಾರೆ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಶ್ರೀ ಸುಧಾಕರ ಕುಂಪಳ ಇವರು. ನಮಗೆಲ್ಲ ಗೊತ್ತಿರ್ಬೋದು, ಇವರು ನಮ್ಮ ಊರಿನವರೇ, ಹಿರಿಯರು. ಅದೇ ರೀತಿಯಲ್ಲಿ 26 ವರ್ಷಗಳ ಕಾಲ ಸೇನೆಯಲ್ಲಿ ಇದ್ದುಕೊಂಡು ಕೆಲಸವನ್ನು ಮಾಡಿದ್ದಾರೆ, ದೇಶ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಆದರಣೀಯವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಶ್ರೀವತ್ಸ ವಿಟ್ಲ ಇವತ್ತಿನ ಬೌದ್ಧಿಕನ್ನು ಮಾಡಲಿಕ್ಕಿರುವಂಥವರು. ಇವರು ಕೂಡ ನಮಗೆ ತಿಳಿದಿರಬಹುದು, ಕಳೆದ 2 ವರ್ಷಗಳ ಹಿಂದೆ ಯೋಧನಮನ ಅನ್ನುವಂಥ ಅಭೂತಪೂರ್ವ ಕಾರ್ಯಕ್ರಮ ಈ ಭಾಗದಲ್ಲಿ ನಡೆಯಿತು ಕೋಟೆಕಾರ್ನಲ್ಲಿ. ಆ ಕಾರ್ಯಕ್ರಮದಲ್ಲಿ ಪ್ರಸ್ತಾವನೆಯನ್ನು ಮಾಡಿದಂಥವರು ಮತ್ತೆ ಈ ಭಾಗಕ್ಕೆ ಬಂದಿದ್ದಾರೆ. ಶ್ರೀವತ್ಸ ವಿಟ್ಲ ಕಾರ್ಯಕರ್ತರು ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮತ್ತೋರ್ವ ಹಿರಿಯರು ನಮ್ಮ ಜೊತೆ ಗೌರವ ಉಪಸ್ಥಿತಿಯಲ್ಲಿದ್ದಾರೆ. ಕಂಡಡೊಂಜಿ ದಿನ ಅನ್ನುವಂಥ ಕೃಷಿಯೆಡೆಗೆ ನಮ್ಮ ನಡೆ ಅನ್ನುವಂಥ ಆಲೋಚನೆಯೊಂದಿಗೆ, ಕಲ್ಪನೆಯೊಂದಿಗೆ ಪ್ರಾರಂಭವಾದಂತಹ ಆ ಒಂದು ಸಂಸ್ಥೆ ಇವತ್ತು 3 ವರ್ಷವನ್ನು ದಾಟಿ ಮುನ್ನುಗ್ತಾ ಇದೆ. ಆ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಪ್ರವೀಣ್ ಚಂದ್ರ ನಾಯ್ಕ್ ಇವರನ್ನು ಕೂಡ ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಮತ್ತೆ ಕಾರ್ಗಿಲ್ ಕಥನವನ್ನು ಕೇಳುವಂಥ ಸಮಯ, ಮತ್ತೆ ಆ ಆರ್ತನಾದವನ್ನು ಕೇಳುವಂಥ ಸಮಯ. ನೇರವಾಗಿ ಹೋಗುತ್ತಾ ಇದ್ದೇನೆ ಶ್ರೀವತ್ಸ ವಿಟ್ಲ ಇವರಿಂದ. ದೇಶವನ್ನ ಯಾವ ರೀತಿ ಮುನ್ನಡೆಸುವಂತಹ ಒಂದು ವಾತಾವರಣವನ್ನು ಸೃಷ್ಟಿಸಬೇಕು ಅಂತ ಹೇಳುವುದನ್ನ ಆಲೋಚನೆ ಮಾಡುವ ಸಮಯಗಳಿಗೆ ಮೊದಲನೆಯದಾಗಿ ವಂದನೆಗಳನ್ನ ಸಲ್ಲಿಸ್ತಾ, ನಿರೂಪಣೆ ಮಾಡುವವರು ಹೇಳಿದ್ರು ಬೌದ್ಧಿಕನ್ನ ಮಾಡ್ಲಿಕ್ಕಾಗಿ ನಾನಿದ್ದೇನೆ ಅಂತ. ಆದರೆ ನಿಸ್ಸಂಶಯವಾಗಿ ಹೇಳ್ತೇನೆ, ಸೇರಿರುವ ಎಲ್ಲರಲ್ಲಿ ಅತ್ಯಂತ ಕಿರಿಯ ವಯಸ್ಸಿನವ ನಾನು. ವಯಸ್ಸಿನಲ್ಲೂ ಕಿರಿಯವ, ಅನುಭವದಲ್ಲೂ ಕಿರಿಯವ, ಜ್ಞಾನದಲ್ಲೂ ಕಿರಿಯವ. ಆದ ಕಾರಣ ಖಂಡಿತವಾಗಿಯೂ ಬೌದ್ಧಿಕ ಅಂತ ಹೇಳುವ ಪದವನ್ನು ಗಮನಿಸಿದ್ರೆ ನನ್ನಿಂದ ಬಂದ ಯಾವುದೋ ಒಂದು ಮಾತು ನಿಮ್ಮ ಬುದ್ಧಿಯಲ್ಲಿ ಒಂದಿಷ್ಟು ಆಲೋಚನೆಗಳನ್ನು ತುಂಬಿಸಬೇಕು, ನಿಮ್ಮ ಬುದ್ಧಿಯನ್ನು ಪ್ರಚೋದಿಸಬೇಕು. ಖಂಡಿತವಾಗಿಯೂ ಇವತ್ತು ಅದನ್ನು ಅಪೇಕ್ಷಿಸಬೇಡಿ. ಇದು ನಾನು ಓದಿ ತಿಳಿದುಕೊಂಡ ಎಂತೆಲ್ಲ ಅಂಶಗಳಿವೆ, ನನಗೆಷ್ಟು ಗೊತ್ತಿದೆ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಮಾತ್ರ. ನನ್ನಕ್ಕಿಂತ ಹೆಚ್ಚಾಗಿ ತಿಳಿದ ಹಿರಿಯರು ವೇದಿಕೆಯಲ್ಲಿದ್ದಾರೆ. ಬಹುಶಃ ಅವರ ಮಾತುಗಳು ನಮ್ಮೆಲ್ಲರಿಗೆ ದಾರಿದೀಪವಾಗುವ ಸಾಧ್ಯತೆಗಳಿದೆ. ಅವರು ಹೇಳಿದಂತೆ ನಡೆಯಬೇಕಾದ ಅವಶ್ಯಕತೆ ಇದೆ. ಆದರೆ ನನಗೆ ಕೊಟ್ಟ ಜವಾಬ್ದಾರಿಯಾದಂತಹ ಕಾರ್ಗಿಲ್ ಕಥನವನ್ನ ತಿಳಿದಷ್ಟರ ಮಟ್ಟಿಗೆ ಸಮಯದ ಪರಿಮಿತಿಯಲ್ಲಿ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ. ಯಾಕೆ 20 ವರ್ಷಗಳ ಬಳಿಕ ಮತ್ತೆ ನಾವೊಂದು 20-25 ಜನ ಸಹೃದಯ ಬಂಧುಗಳು ಕುಳಿತು ಕಾರ್ಗಿಲ್ನ ಕಥನವನ್ನು ಕೇಳಬೇಕಾದ ಅವಶ್ಯಕತೆ ಏನು? 20 ವರ್ಷಗಳ ಹಿಂದೆ ಆಗಿ ಹೋದ ವಿಚಾರ ಮತ್ತೆ ಯೋಚಿಸಬೇಕಾ? ಹಿಂದೆ ಯಾರೆಲ್ಲ ಹೋರಾಡಿದ್ರು, ಅವರು ಯಾರೆಲ್ಲ ತಮ್ಮ ಪ್ರಾಣವನ್ನ ದೇಶಕ್ಕಾಗಿ ಕೊಟ್ಟರು, ಅದರ ಹಿಂದಿರುವ ಕಥೆಗಳೇನು, ಆ ರಾಜಕೀಯ ಸನ್ನಿವೇಶಗಳು ಹೇಗಿತ್ತು, ಭಾರತ ಮತ್ತು ವಿದೇಶಿಗಳ ನಡುವಿನ ಸಂಬಂಧ ಹೇಗಿತ್ತು, ಯಾವ ರೀತಿ ಇವತ್ತಿಗೆ ಅದು ಪರಿಣಾಮ ಬೀರ್ತಾ ಇದೆ ಅಂತ ಹೇಳುವ ಆಲೋಚನೆಗಳನ್ನ ಮತ್ತೆ ನಾವು ಯಾಕೆ ಆಲೋಚನೆಯನ್ನ ಮಾಡಬೇಕು, ಆ ನೆನಪುಗಳನ್ನ ಮಾಡಬೇಕು. ಸ್ನೇಹಿತರೆ, ಒಂದಿಷ್ಟು ದೂರ ನಡೀತಾ ಇದ್ದೇವೆ ಅಂತ ಹೇಳಿದ್ರೆ ನಮಗೂ ಆಹಾರದ ಅವಶ್ಯಕತೆ ಇದೆ. ಮುಂದಿನ ಹೆಜ್ಜೆಯನ್ನು ಇಡಬೇಕು ಅಂತಾದ್ರೆ ಒಳಗಿಂದ ಶಕ್ತಿಯನ್ನ ತಯಾರು ಮಾಡುವಂತಹ ಆಹಾರದ ಅವಶ್ಯಕತೆ ಇದೆ. ಒಂದು ವಾಹನದಲ್ಲಿ ಪ್ರಯಾಣ ಮಾಡ್ತಾ ಇದ್ದೇವೆ ಅಂತಂದ್ರೆ ಎಷ್ಟೆಷ್ಟೋ ಕಿಲೋಮೀಟರ್ ಹಾಗೆ ಹೋಗೋದಿಲ್ಲ, ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನ ಸುರಿಯಲೇಬೇಕು. ಯಾವುದೇ ಪ್ರಯಾಣವಾಗಿರಲಿ, ಎಷ್ಟೋ ಸಾವಿರಾರು ಮೈಲುಗಳ ಪ್ರಯಾಣ ಮೊದಲ ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ, ಹೌದು. ಆದರೆ ಆ ಪ್ರಯಾಣ ನಿರಂತರವಾಗಿ ಸಾಗ್ತಾ ಇರಬೇಕು ಅಂತಾದ್ರೆ ಖಂಡಿತವಾಗಿಯೂ ಶಕ್ತಿಯನ್ನ ತುಂಬುವ ಅವಶ್ಯಕತೆ ಇದೆ. ನಾವೆಲ್ಲ ಇವತ್ತು ಸಾಮಾಜಿಕ ಮಾಧ್ಯಮಗಳನ್ನೆಲ್ಲ ಬಳಸ್ತೇವೆ. ನಮ್ಮ ಜೀವನವನ್ನ ಒಂದಿಷ್ಟು ಸುಲಲಿತಗೊಳಿಸಿದಂತಹ ಮೊಬೈಲ್ ಆಗಿರಬಹುದು. ಚಾರ್ಜ್ ಇಲ್ಲ ಅಂತಾದ್ರೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಪ್ರಯೋಜನ ಇಲ್ಲ. ಆದ ಕಾರಣ ಒಂದಿಷ್ಟು ಆಲೋಚನೆಗಳನ್ನ ಪಡೆದುಕೊಂಡು ಹಿಂದೆ ಏನಾಯಿತು ಅಂತ ಹೇಳುವಂತಹ ಸನ್ನಿವೇಶಗಳನ್ನು ಆಲೋಚನೆ ಮಾಡಿದೆವು ಅಂತಾದ್ರೆ ಖಂಡಿತವಾಗಿಯೂ ಮುಂದಿನ ಪ್ರಯಾಣಕ್ಕೆ ಅದುವೇ ಶಕ್ತಿಯನ್ನ ತುಂಬುತ್ತದೆ. ದೇಶ ಹೇಗಿತ್ತು, ದೇಶ ಯಾವ ರೀತಿಯಲ್ಲಿದ್ದ ಕಾರಣ ಕಾರ್ಗಿಲ್ನಂತಹ ಪರಿಸ್ಥಿತಿಯನ್ನ ನಾವು ಎದುರಿಸಬೇಕಾಯಿತು, ಮುಂದೆ ಇಂತಹ ತಪ್ಪನ್ನು ಮಾಡಬಾರ್ದು, ಆ ಕಾಲದ ಸೈನಿಕರ ಪರಾಕ್ರಮ ಹೇಗಿತ್ತು ಅಂತೆಲ್ಲ ಆಲೋಚನೆಗಳನ್ನು ನಾವು ಇವತ್ತು ಮತ್ತೆ ಮೆಲುಕು ಹಾಕಿಕೊಂಡೆವು ಅಂತಾದ್ರೆ ಮುಂದಿನ ಜೀವನಕ್ಕೆ, ಮುಂದಿನ ಜನಾಂಗಕ್ಕೆ ಈ ಸುದ್ದಿಯನ್ನು ತಲುಪಿಸ್ಲಿಕ್ಕೆ ಸಾಧ್ಯ. ಯಾಕೆ ಕಾರ್ಗಿಲ್ ಅಂದ್ರೆ ನಮಗೆಲ್ಲ ಅಷ್ಟು ಪ್ರೀತಿ? ಕಾರ್ಗಿಲ್ ಅಂತ ಹೇಳಿದಾಗ ಆ ರೋಮಾಂಚನವಾಗುವ ಅನುಭವ ಯಾಕಾಗ್ತದೆ?
ನೇರ ಪ್ರಸಾರವಿರಬಹುದು, ಆ ಕಾಲದ ಆಲೋಚನೆಗಳನ್ನೇನನ್ನ ಕೊಟ್ಟರೋ ಅದನ್ನ ಹಿರಿಯರಾಗಿದ್ದವರು ಖಂಡಿತವಾಗಿಯೂ ತಮ್ಮ ಯೌವನದಲ್ಲಿ ಅತ್ಯಂತ ಸೀರಿಯಸ್ ಆಗಿ ಆ ವಿಷಯವನ್ನು ತಿಳ್ಕೊಂಡು ಆ ಕಾಲದಲ್ಲೇ ಅಧ್ಯಯನ ಮಾಡಿದ್ದವರು ಇರಬಹುದು. ಆದರೆ ಕಾರ್ಗಿಲ್ ನಮ್ಮ ಕಾಲದಲ್ಲಿ ನಡೆದ ಯುದ್ಧ ಅಂತ ಹೇಳುವುದೇ ಬಹುಶಃ ಇವತ್ತಿನ ಕಾಲದಲ್ಲಿ ಕಾರ್ಗಿಲ್ ಅಂತ ಕೇಳಿದಾಗ ನಮಗೆ ಈ ರೋಮಾಂಚನವನ್ನು ಕೊಡುತ್ತದೆ ಅಂದರೆ ತಪ್ಪಾಗಿಲ್ಲ. ಕಾರ್ಗಿಲ್ಗಿಂತ ಮೊದಲು ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿತ್ತು. 1965ರ ವಾರ್ ಆಫ್ ಟ್ಯಾಂಕ್ಸ್ ಇರಬಹುದು. ಸ್ವಾತಂತ್ರ್ಯ ಸಿಕ್ಕಿದ ಮರುಗಳಿಗೆಯಲ್ಲೇ 1948ರಲ್ಲೇ ದಾಳಿ ಮಾಡಿದೆ. ಅದಾದ ನಂತರ 1972ರಲ್ಲಿ ಚೀನಾ ದಾಳಿ ಇರಬಹುದು. ಈ ಎಲ್ಲ ಆಲೋಚನೆಗಳಲ್ಲಿ ಅನೇಕ ಯುದ್ಧಗಳು ನಡೆದಿದೆ. ಆದರೆ ಆ ಯುದ್ಧಗಳಲ್ಲಿ ಪ್ರಾಣತ್ಯಾಗ ಮಾಡಿದ ಒಂದಿಷ್ಟು ಸೈನಿಕರ ಹೆಸರು ಹೇಳಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಾವು ಯೋಚನೆ ಮಾಡ್ತೇವೆ. ಹೌದು, 1965ರಲ್ಲಿ ಯಾರು ಹೋರಾಟ ಮಾಡಿದ್ದಾರೆ, ಯಾರಾಗಿರಬಹುದು, ಹೆಸರು ಯಾರು? ಖಂಡಿತವಾಗಿಯೂ ನಮ್ಮಲ್ಲಿ ಇವತ್ತಿಗೆ ಕೂಡಲೇ ಹೇಳುವ ಹಾಗೆ ನೆನಪುಗಳಿಲ್ಲ. ಆದರೆ ಕಾರ್ಗಿಲ್ನ ವಿಚಾರಕ್ಕೆ ಬಂದಾಗ ಒಂದೆರಡು ಹೆಸರುಗಳಾದರೂ ಖಂಡಿತವಾಗಿಯೂ ಪ್ರತಿಯೊಬ್ಬನಿಗೂ ಗೊತ್ತಿದೆ. ಸೌರಭ್ ಕಾಲಿಯಾ ಅಂತ ನೆನಪಾಗುತ್ತೆ, ವಿಕ್ರಮ್ ಬಾತ್ರಾ ಅಂತ ನೆನಪಾಗುತ್ತೆ. ಈ ಒಂದೆರಡು ಹೆಸರುಗಳು ಜನಮಾನಸದಲ್ಲಿ ಇವತ್ತು ಉಳಿದುಕೊಂಡಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕಾರಣ ಕಾರ್ಗಿಲ್ ಮುಗಿದು ಕೇವಲ 20 ವರ್ಷಗಳಾಗಿದೆ ಅಷ್ಟೇ. ಬಹುಶಃ ಇವತ್ತು ನಾವು ಮತ್ತೊಮ್ಮೆ ಆ ನೆನಪುಗಳನ್ನು ಮೆಲುಕು ಹಾಕಲಿಲ್ಲ ಅಂತಾದ್ರೆ ಮುಂದಿನ ಜನಾಂಗಕ್ಕೆ ಕಾರ್ಗಿಲ್ನ ಕಥೆಗಳನ್ನು ಹೇಳಲಿಕ್ಕೆ ಶಕ್ತಿ ನಮ್ಮಲ್ಲಿ ಇರೋದಿಲ್ಲ. ಮುಂದಿನ ಜನಾಂಗಕ್ಕೆ ಕಾರ್ಗಿಲ್ ಅಂತ ಏನೋ ಯುದ್ಧ ಆಯ್ತಂತೆ ಅಂತ ಅಂದಾಗ ಹೌದು ಆಯ್ತಂತೆ ಅಂತ ಮಾತ್ರ ಹೇಳ್ಬಹುದಷ್ಟೇ. ಆ ಸ್ಥಿತಿಗೆ ನಾವು ಹೋಗಬಾರ್ದು ಅಂತ ಹೇಳುವ ಆಲೋಚನೆಗಳೊಂದಿಗೆ ಇವತ್ತು ಮತ್ತೊಮ್ಮೆ ಮೆಲುಕು ಹಾಕಲಿಕ್ಕೆ ಇಲ್ಲಿ ಬಂದು ಸೇರಿದ್ದೇವೆ. ಕಾರ್ಗಿಲ್ನ ಹಿನ್ನೆಲೆಯನ್ನು ನೋಡ್ತಿದ್ರೆ ಬಹುಶಃ ನಾವು 1998ರ ಮೇ 11ಕ್ಕೆ ಭಾರತ ಅಣ್ವಸ್ತ್ರ ರಾಷ್ಟ್ರಗಳ ಸಾಲಿಗೆ ಏನು ಸೇರಿತು, ರಾಜಸ್ಥಾನದ ಪೋಖ್ರಾನ್ ಅನ್ನುವ ಮರುಭೂಮಿಯ ಪ್ರದೇಶದಲ್ಲಿ ಅಣುಸ್ಫೋಟವನ್ನು ನಡೆಸಿ ವಿಶ್ವದ ಸಶಕ್ತ ರಾಷ್ಟ್ರಗಳ ಸಾಲಿನಲ್ಲಿ ನಾನು ಇದ್ದೇನೆ ಅಂತ ಹೇಳುವ ಹೆಮ್ಮೆಯನ್ನ 1998ರಲ್ಲಿ ಮೇ 11ರಂದು ಭಾರತ ಯಶಸ್ವಿಯಾಗಿ ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡುವ ಮುಖಾಂತರ ಜಗತ್ತಿನ ಎದುರು ನಿಂತುಕೊಂಡಿತು. ಭಾರತ ಒಂದು ಸಾಧನೆಯನ್ನ ಮಾಡಿತು ಅಂದಾಗ ಪಾಕಿಸ್ತಾನಕ್ಕೆ ನಾನೆಲ್ಲಿ ಕಡಿಮೆ ಅಂತ ಹೇಳೋದನ್ನ ಮತ್ತೆ ಸಾಬೀತು ಮಾಡುವ ಒಂದು ತಹತಹಿಕೆ. 2 ವಾರಗಳ ಒಂದು ಅಂದಾಜಿನಲ್ಲಿ ನಾವು ಅಣ್ವಸ್ತ್ರ ಪರೀಕ್ಷೆ ಮಾಡಿದ 2 ವಾರದಲ್ಲಿ ಅಮೆರಿಕಾದ ಸಹಾಯವನ್ನು ಪಡೆದುಕೊಂಡು ಪಾಕಿಸ್ತಾನ ಕೂಡ ಅದರ ಬೆಟ್ಟಗಾಡಿನ ಪ್ರದೇಶದಲ್ಲಿ ಯಶಸ್ವಿಯಾಗಿ ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಿತು. 2 ವಾರದಲ್ಲಿ ಏಷ್ಯಾದ 2 ಯಾವ ರಾಷ್ಟ್ರಗಳನ್ನ ವಿರೋಧಿ ರಾಷ್ಟ್ರಗಳು ಅಂತ ಇಡೀ ಜಗತ್ತು ನೋಡ್ತಾ ಇದೆಯೋ ಆ 2 ರಾಷ್ಟ್ರಗಳು ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಿತು ಅಂತಾದಾಗ ಕೂಡಲೇ ಇಡೀ ವಿಶ್ವದ ಗಮನ ಈ ಕಡೆಗೆ ಬರಲಿಕ್ಕೆ ಶುರುವಾಯಿತು. ಏನೋ ಯುದ್ಧ ಸಂಬಂಧಿ ಆಲೋಚನೆಗಳು ನಡೆಯುತ್ತಿದೆ, ಏನೋ ಯುದ್ಧ ಆಗುವ ಸನ್ನಿವೇಶ ಇದೆ ಅಂತ ಹೇಳುವ ಆಲೋಚನೆಗಳು ಬಂತು. ಆದರೆ ಭಾರತ ಯಾವತ್ತೂ ಶಾಂತಿಯನ್ನ ಪ್ರತಿಪಾದಿಸುವಂತಹ ರಾಷ್ಟ್ರ. ನನಗೆ ಖಂಡಿತ ಹೆಮ್ಮೆ ಇದೆ. ಭಾರತ ಶಾಂತಿ ಅಂತ ಹೇಳಿದ ಮಾತ್ರಕ್ಕೆ ಅದು ಹೇಳಿತನ ಅಂತಲ್ಲ. ನಾವಾಗಿಯೇ ಕಾಲು ಕೆರೆದುಕೊಂಡು ಇನ್ನೊಬ್ಬರ ಮೇಲೆ ದಾಳಿ ಮಾಡಿದ ಒಂದೇ ಒಂದು ಉದಾಹರಣೆ ಇಲ್ಲ ಅಂತ ಹೇಳೋದು ಖಂಡಿತವಾಗಿಯೂ ಭಾರತದ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಅಲ್ಲ. ದಾಳಿ ಮಾಡಿದ್ದೇವೆ ಅಂತಾದ್ರೆ ಅದು ನಮ್ಮ ಕ್ರೌರ್ಯತನ ಆಗ್ತಿತ್ತು. ಆದರೆ ಯಾವೆಲ್ಲ ದಾಳಿಗಳು ನಮ್ಮ ಮೇಲಾಗಿತ್ತೋ ಆ ಎಲ್ಲ ದಾಳಿಗಳನ್ನ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದ್ದೇವೆ. ಯಶಸ್ವಿಯಾಗಿ ಭಾರತ ಇಂದು ವಿಶ್ವಗುರುವಾಗಿ ಮುನ್ನುಗ್ತಾ ಇದೆ ಅಂತಾದ್ರೆ ಅದು ಭಾರತದ ಹಿರಿಮೆ ಅಷ್ಟೇ. ಆದ ಕಾರಣ ಅಂದಿನ ಪ್ರಧಾನಿಯಾಗಿದ್ದ ವಾಜಪೇಯಿ ಈ ರೀತಿಯ ಯುದ್ಧ, ಒಂದು ಕೋಲ್ಡ್ ವಾರ್ ಅಂತ ಏನು ಕರೀತೇವೆ, ಆ ರೀತಿಯ ಸನ್ನಿವೇಶವನ್ನು ನಿವಾರಿಸುವ ನಿಟ್ಟಿನಲ್ಲಿ ದಿಲ್ಲಿಯಿಂದ ಲಾಹೋರಿಗೆ ಒಂದು ಬಸ್ಸನ್ನು ಕಳಿಸಿದರು. ಬಸ್ಸು ಸಂಚಾರ, ರೈಲು ಸಂಚಾರವನ್ನ ಈ 2 ಪ್ರದೇಶಗಳ ನಡುವೆ ಕಟ್ಟುವ ಮುಖಾಂತರ ಜನರ ನಡುವೆ ಒಂದು ಸಂಬಂಧವನ್ನು ಬೆಳೆಸುವ ಒಂದು ಮಹತ್ತರವಾದ ಹೆಜ್ಜೆಗೆ ಮುಂದೆ ನುಗ್ಗಿದ್ರು. ಹಿಂದೂ ಚೀನ್ ಭಾರತ್ ಪಾಕ್ ಭಾಯಿ ಭಾಯಿ ಅಂತ ಹೇಳುವಂತಹ ಆಲೋಚನೆಗಳು ಬಂತು. ನಮ್ಮ ನಡುವಿನ ವೈಷಮ್ಯಗಳಿಲ್ಲ, ನಾವೆಲ್ಲ ಒಂದು ಅಂತ ಹೇಳುವ ಆಲೋಚನೆ 2 ರಾಷ್ಟ್ರದ ಜನರ ಮನಸ್ಸಿನಲ್ಲಿ ಮೂಡಿತು. ಯಾವ ಒಂದು ಕೋಲ್ಡ್ ವಾರ್ ಪರಿಸ್ಥಿತಿ ನಿರ್ಮಾಣವಾಗಿತ್ತೋ ಅದು ಅಲ್ಲಿಗೆ ನಾಶವಾಗ್ತಾ ಹೋಯಿತು. ಎಲ್ಲ ಸರಿಯಾಗಿ ನಡೀತಾ ಇದೆ, ಯಾವುದೇ ಒಂದು ವೈಷಮ್ಯದ ಪರಿಸ್ಥಿತಿ ಇಲ್ಲ ಅಂತ 2 ರಾಷ್ಟ್ರದ ಜನರು ನೆಮ್ಮದಿಯಾಗಿದ್ದರು. ಭಾರತ ಮತ್ತೆ ಪಾಕಿಸ್ತಾನ ಒಂದು ಜೆಂಟಲ್ಮನ್ಸ್ ಕ್ರೀಟ್ ಅಂತ ಒಂದು ಕ್ರಿಯೇಟ್ ಮಾಡಿಕೊಂಡಿದೆ. 1977ರಲ್ಲಿ ಈ ಜೆಂಟಲ್ಮನ್ಸ್ ಒಪ್ಪಂದದ ಪ್ರಕಾರ ಈ ಭಾರತದ ಮತ್ತು ಪಾಕಿಸ್ತಾನದ ನಡುವಿನ ಲೈನ್ ಆಫ್ ಕಂಟ್ರೋಲ್ ಏನಿದೆ, ಈ ಬೆಟಾಲಿಕ್, ಲೇ, ದ್ರಾಸ್ ಈ ಮುಂತಾದ ಪ್ರದೇಶಗಳಲ್ಲಿ
ಈ ಮಂಜಿನಿಂದ ಆವೃತವಾದ ಬೆಟ್ಟ ಸೆಪ್ಟೆಂಬರ್ನಿಂದ ಮೇಯ ತನಕ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ಎಲ್ಲ ಸಮಯದಲ್ಲಿ ಮಂಜಿನಿಂದ ಆವೃತವಾಗಿರ್ತದೆ. ಅಲ್ಲಿನ ತಾಪಮಾನ ಎಷ್ಟಿರ್ತದೆ ಅಂತ ಹೇಳಿದ್ರೆ -60°C, 0°C ನೀರು ಮಂಜುಗಡ್ಡೆಯಾಗಿ ಹೋಗ್ತದೆ. ಅಲ್ಲಿಂದ -60°C ತನಕದ ಆ ತಾಪಮಾನದ ಪ್ರದೇಶದಲ್ಲಿ ಸೈನಿಕ ಬದುಕೋದಾದ್ರೂ ಹೇಗೆ? ಅಂತಹ ಪ್ರದೇಶದಲ್ಲಿ ಸೈನಿಕರನ್ನ ಗಡಿ ಕಾಯಲಿಕ್ಕೆ ಅಂತ ಎರಡೂ ರಾಷ್ಟ್ರದ ಜನರು ಈ ಸೆಪ್ಟೆಂಬರ್ ಮತ್ತೆ ಮೇ ತಿಂಗಳ ನಡುವಿನಲ್ಲಿ ಇಟ್ಟುಕೊಂಡ್ರೆ ಅದು ಸೈನಿಕರ ಜೀವಕ್ಕೆ ಅಪಾಯ ಅಂತ ಎರಡೂ ರಾಷ್ಟ್ರಗಳು ಆ ಸಂದರ್ಭದಲ್ಲಿ ಆ ಬೆಟ್ಟದ ತುದಿಯಿಂದ ಎಲ್ಲ ಸೈನಿಕರನ್ನ ಕೆಳಗಿಳಿಸಿ ಬರೋದು, ಯಾವುದೇ ರಾಷ್ಟ್ರದ ಜನರ ಬಂಕರ್ಗಳನ್ನ, ಎರಡೂ ರಾಷ್ಟ್ರದ ಜನರ ಬಂಕರ್ಗಳನ್ನ ಖಾಲಿ ಮಾಡುವಂಥದ್ದು, ಯಾವುದೇ ರಾಷ್ಟ್ರದ ಸೈನಿಕರು ತಮ್ಮ ಲೈನ್ ಆಫ್ ಕಂಟ್ರೋಲ್ ಅನ್ನ ದಾಟಿ ಮುನ್ನುಗ್ಲಿಕ್ಕೆ ಇಲ್ಲ ಅಂತ ಹೇಳುವ ಒಪ್ಪಂದ. ಭಾರತ 1977ರಿಂದ ಇದನ್ನ ಅಚ್ಚುಕಟ್ಟಾಗಿ ಪಾಲಿಸ್ತಾ ಬಂದಿದೆ. 1977ರಿಂದ 99ರವರೆಗೂ ಕೂಡ ಪಾಕಿಸ್ತಾನ ಪಾಲಿಸಿಕೊಂಡು ಬಂತು. ಯಾಕಂದ್ರೆ ಅಲ್ಲಿರುವ ಸೈನಿಕರ ಸಂಖ್ಯೆ ಕಡಿಮೆ, ಆ ಸೈನಿಕರ ಜೀವವನ್ನು ಉಳಿಸಬೇಕು ಅಂತಾದ್ರೆ ಖಂಡಿತವಾಗಿಯೂ ಈ ಒಪ್ಪಂದವನ್ನು ಪಾಲಿಸಲೇಬೇಕು. ಆದರೆ ನವಾಜ್ ಶರೀಫ್ ಪ್ರಧಾನಿಯಾಗಿದ್ದ ಕಾಲ, ಪರ್ವೇಜ್ ಮುಷರಫ್ ಆಗಿನ ಸೇನಾ ನಾಯಕ ಆಗಿದ್ದ ಪಾಕಿಸ್ತಾನದಲ್ಲಿ ಈ ಎರಡು ಒಪ್ಪಂದಗಳ ನಡುವೆ ಏನಾದರೂ ಒಂದು ಭಿನ್ನ ಮತವನ್ನ ತಂದು ಈ ಒಪ್ಪಂದವನ್ನು ಮುರಿಯುವ ಆಲೋಚನೆಯನ್ನ ಆಗಿನ ಸೇನೆ ಪಾಕಿಸ್ತಾನದಿಂದ ಮಾಡಿತು. ಭಾರತ ಏನು ಎರಡು ರಾಷ್ಟ್ರಗಳ ನಡುವಿನ ಆ ಯುದ್ಧದ ಸನ್ನಿವೇಶ ಎಲ್ಲ ಕಡಿಮೆಯಾಗಿದೆ, ಎರಡು ರಾಷ್ಟ್ರದಲ್ಲಿ ಗೆಳೆತನ ವೃದ್ಧಿಸ್ತಾ ಇದೆ ಅಂತ ಹೇಳುವುದನ್ನು ನಂಬಿಕೊಂಡು ಪಾಕಿಸ್ತಾನ ಒಪ್ಪಂದವನ್ನು ಪಾಲಿಸ್ತದೆ ಅಂತ ಹೇಳುವ ಆಲೋಚನೆಯಲ್ಲಿ ಆ ಬೆಟ್ಟದ ತಪ್ಪಲಿನ ಪ್ರದೇಶಕ್ಕೆ ಕೆಳಗಿಳಿದು ಬಂತು. ಆದರೆ ಪಾಕಿಸ್ತಾನ ಅದಾಗಲೇ ಯಾವ ಲೈನ್ ಆಫ್ ಕಂಟ್ರೋಲ್ ಅನ್ನು ದಾಟಬಾರ್ದಿತ್ತೋ ಆ ಲೈನ್ ಆಫ್ ಕಂಟ್ರೋಲ್ ಅನ್ನು ದಾಟಿ ಖಾಲಿಯಾದ ಭಾರತದ ಬಂಕರ್ಗಳೇನಿದೆ, ಭಾರತದ ಪೋಸ್ಟಿಂಗ್ಗಳೇನಿದೆ ಅಲ್ಲೆಲ್ಲ ಬಂದು ತಮ್ಮ ಮದ್ದುಗುಂಡುಗಳನ್ನು ಶೇಖರಿಸಲಿಕ್ಕೆ ಪ್ರಾರಂಭ ಮಾಡಿತು. ಲಡಾಖ್ ಪ್ರಾಂತ್ಯದ ಈ ಝೋಜಿಲ್ಲಾ ಪಾಸ್ ಅನ್ನ ದಾಟಿ ಬಂತು ಅಂತಾದ್ರೆ ಖಂಡಿತವಾಗಿಯೂ ಪಾಕಿಸ್ತಾನ ಲಡಾಖ್ ಪೂರ್ಣವಾಗಿ ಆಕ್ರಮಿಸಿಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದ್ರೆ ಶ್ರೀನಗರ, ಕಾಶ್ಮೀರದ ಶ್ರೀನಗರ, ಮುಖ್ಯ ಪಟ್ಟಣ ಶ್ರೀನಗರ ಮತ್ತು ಲಡಾಖ್ ಪ್ರಾಂತ್ಯವನ್ನ ಜೋಡಿಸುವಂಥದ್ದು ಝೋಜಿಲ್ಲಾ ಪಾಸ್ ಅಂತ ಹೇಳುವ ಮಾರ್ಗ. ಸಮುದ್ರ ಮಟ್ಟದಿಂದ 18,000 ಅಡಿ ಎತ್ತರದ ಈ ಝೋಜಿಲ್ಲಾ ಪಾಸ್ ಅನ್ನ ಅಕಸ್ಮಾತ್ ತುಂಡರಿಸಿದರು ಅಂತ ಆದ್ರೆ ಖಂಡಿತವಾಗಿಯೂ ಲಡಾಖ್ ಪ್ರಾಂತ್ಯಕ್ಕೆ ಭಾರತದಿಂದ ಯಾವುದೇ ರೀತಿಯ ಸಂಚಾರ ಸಾಧ್ಯ ಇಲ್ಲ, ಆ ಪ್ರಾಂತ್ಯವನ್ನ ಮತ್ತೆ ವಶಪಡಿಸಿಕೊಳ್ಳೋದು ಸಾಧ್ಯ ಇಲ್ಲ. ಪಾಕಿಸ್ತಾನದ ಮೂಲ ಆಲೋಚನೆ ಅದಾಗಿತ್ತು. ಎಲ್ಲ ಭಾರತದ ಬಂಕರ್ಗಳಲ್ಲಿ ಪಾಕಿಸ್ತಾನಿ ಸೈನಿಕರನ್ನ ಕೂರಿಸುವಂಥದ್ದು, ಎಲ್ಲ ಮದ್ದುಗುಂಡುಗಳನ್ನ ಬೇಕಾದಷ್ಟು ಪ್ರಮಾಣದಲ್ಲಿ ನಮ್ಮ ಬಂಕರ್ನಲ್ಲಿ ಬಂದು ಸಶಕ್ತವಾಗಿ ಕೂತ್ಕೊಳ್ಳುವಂಥದ್ದು, ಆ ಮೂಲಕ ಇಳಿದು ಬಂದು ಭಾರತದ ಒಳಗೆ ದಾಳಿ ಮಾಡುವಂಥದ್ದು ಅಂತ. ಆದರೆ ಭಾರತದ ಪುಣ್ಯವೋ ಪಾಕಿಸ್ತಾನದ ದುರಾದೃಷ್ಟವೋ ಗೊತ್ತಿಲ್ಲ. ಮೇ ತಿಂಗಳ ಕೊನೆಯವರೆಗೂ ಮಂಜು ಕವಿಯುತ್ತಿದ್ದಂತಹ ಪ್ರದೇಶದಲ್ಲಿ ಮೇ ತಿಂಗಳ ಮೊದಲ ವಾರದಲ್ಲಿಯೇ ಮಂಜಿನ ಪ್ರಮಾಣ ಕಡಿಮೆ ಆಯಿತು. ಝೋಜಿಲ್ಲಾ ಪಾಸ್ ತೆರೆದುಕೊಂಡಿತು. ಅಲ್ಲಿನ ಕುರಿಗಾಹಿ ಜನ ಏನಿದ್ದಾರೆ ತಮ್ಮ ದಿನನಿತ್ಯದ ತಮ್ಮ ರೊಟೀನ್ ವರ್ಕ್ನ ಹಾಗೆ ಕುರಿಗಳನ್ನು ತೆಗೆದುಕೊಂಡು ಝೋಜಿಲ್ಲಾ ಪಾಸ್ ಅನ್ನು ದಾಟಿ ಮೇಯಿಸ್ಲಿಕ್ಕೆ ಅಂತ ಹೊರಟರು. ಭಾರತ ದೇಶದ ಬಂಕರ್ಗಳಲ್ಲಿ ಯಾರೂ ಇರಬಾರ್ದು ಅಂತ ಹೇಳೋದು ಅಲ್ಲಿನ ಜನಸಾಮಾನ್ಯರಿಗೆ ಗೊತ್ತಿತ್ತು. ಆದರೆ ಆ ಬಂಕರ್ಗಳಲ್ಲಿ ಯಾರೋ ಇದ್ದಾರೆ ಅಂತ ಹೇಳುವ ಸಂಶಯ ಬಂತು. ಕುರಿಗಾಹಿಗಳು ಓಡಿ ಬಂದು ಕೆಳಗಿನ ಭಾರತದ ಪೋಸ್ಟಿಂಗ್ ಅಲ್ಲಿ ನಮ್ಮ ಬಂಕರ್ನಲ್ಲಿ ಯಾರೋ ಇದ್ದಾರೆ, ಬಹುಶಃ ಉಗ್ರಗಾಮಿಗಳು ಯಾರೋ ಆಗಿರಬಹುದು, ಪಾಕಿಸ್ತಾನದವರು ದಾಟಿ ಬಂದಿರಬಹುದು ಅಂತ ಹೇಳುವ ಒಂದು ಸುದ್ದಿಯನ್ನು ತಂದುಕೊಟ್ಟು ಭಾರತ ಜಾಗೃತವಾಯಿತು. ಆದರೆ ಈ ಒಪ್ಪಂದದ ಪ್ರಕಾರ ಅವರು ಯಾರು ಬರ್ಲಿಕ್ಕಿಲ್ಲ ಅಂತ ಹೇಳುವಂತಹ ಒಂದು ಗೆಳೆತನದ ಆ ಬಿಸಿಯ ಅಪ್ಪುಗೆಯಲ್ಲಿ ಮೈಮರೆತಂತಹ ಗುಪ್ತಚರ ಇಲಾಖೆ ಬಹುಶಃ ಒಂದು 4 ಜನ ಉಗ್ರಗಾಮಿಗಳು ಬಂದಿರಬಹುದು, ಒಂದು 5 ಜನರ ಟೀಮ್ ಹೋಗ್ಲಿ ಅಂತ ಹೇಳಿತು. ಆಗ ಸೌರಭ್ ಕಾಲಿಯ ನೇತೃತ್ವದ ಭಾರತದ 5 ಜನರ ತಂಡ ಅಲ್ಲಿ ಯಾರಿದ್ದಾರೆ ಅಂತ ಹೇಳೋದನ್ನ ನೋಡ್ಲಿಕ್ಕೆ ಆ ಕಾರ್ಗಿಲ್ನ ಪ್ರದೇಶಕ್ಕೆ ದಾಟಿ ತೋಲೋಲಿಂಗ್ ತಪ್ಪಲಿಗೆ ಹೋಯಿತು. ಸ್ನೇಹಿತರೆ, ಆಲೋಚನೆ ಮಾಡಿ, ಅಲ್ಲಿ ಯಾರಿದ್ದಾರೆ, ಎಷ್ಟು ಜನರ ಸಂಖ್ಯೆ ಇದೆ, ಅವರ ತಯಾರು ಏನಿದೆ ಯಾವುದೂ ಗೊತ್ತಿಲ್ಲ. ಭಾರತದ 5 ಜನ ಸೈನಿಕರು 25 kg ಭಾರದ ಚೀಲದಲ್ಲಿ ಬೇಕಾದಷ್ಟು ಮದ್ದುಗುಂಡುಗಳನ್ನ, AK-47 ರೈಫಲ್ಗಳನ್ನ ಹಿಡಿದುಕೊಂಡು ಅವರನ್ನ ಹಿಮ್ಮೆಟ್ಟಿಸ್ತೇವೆ ಅಂತ ಹೋದ್ರೆ ಅಲ್ಲಿಯ ತಯಾರಿಯ ಯಾವುದೇ ರೀತಿಯ ಆಲೋಚನೆಗಳಿಲ್ಲದ ಸೌರಭ್ ಕಾಲಿಯ ನೇತೃತ್ವದ ತಂಡ ಆರಾಮವಾಗಿ ಅವರ ಕೈಗೆ ಸಿಕ್ಕಿಬಿತ್ತು.
ಸೌರಭ್ ಕಾಲಿಯಾನನ್ನ ಅಪಹರಿಸಿಕೊಂಡು ಹೋದ ಪಾಕಿಸ್ತಾನದ ಸೇನೆ 22 ದಿನಗಳ ಕಾಲ ಚಿತ್ರ ಹಿಂಸೆ ಕೊಟ್ಟು ಸೌರಭ್ ಕಾಲಿಯಾ ಮತ್ತು ತಂಡಕ್ಕೆ ಕೊಟ್ಟಂತಹ ಯಮಯಾತನೆಯನ್ನ ಎನೆಸ್ಕೊಂಡ್ರೆ ಭೀಕರ ಅಂತ ಅನಿಸ್ತದೆ. ಬಹುಶಃ ಕ್ರೂರವಾಗಿ ನಡೆಸಿಕೊಂಡಿತು ಅಂತ ಹೇಳಿದ್ರೆ ತುಂಬಾ ಕಡಿಮೆ ಆಗಿ ಹೋಗ್ತದೆ. ಸೌರಭ್ ಕಾಲಿಯಾ ಮತ್ತೆ ಆ ತಂಡದವರ ಮಾಂಸದ ಮುದ್ದೆಯನ್ನ 22 ದಿನಗಳ ಬಳಿಕ ಪಾಕಿಸ್ತಾನ ಭಾರತಕ್ಕೆ ಕಳುಹಿಸಿಕೊಡ್ತದೆ. ಬಂದದ್ದು ಆ ಸೈನಿಕನ ಶವ ಆಗಿದ್ರೆ ಏನೋ ಒಂದು ನೆಮ್ಮದಿಯನ್ನಾದ್ರೂ ಪಡಬಹುದಿತ್ತು. ಆದರೆ ಬಂದದ್ದು ಸೈನಿಕನ ಶವ ಅಲ್ಲ. ಸೌರಭ್ ಕಾಲಿಯಾನ ಕಣ್ಣುಗಳಿರಲಿಲ್ಲ, ಕಿವಿಗಳಿರಲಿಲ್ಲ, ಮೂಗಿರಲಿಲ್ಲ, ಕೈಕಾಲುಗಳಿರಲಿಲ್ಲ. ಮರ್ಮಾಂಗವನ್ನು ಕತ್ತರಿಸಿ ಕತ್ತರಿಸಿ ಛಿದ್ರ ಮಾಡಿದ ಮಾಂಸದ ಮುದ್ದೆಯನ್ನ ಭಾರತಕ್ಕೆ ಕ್ರೂರಿ ಪಾಕ್ ಕಳಿಸಿಕೊಟ್ಟಿದೆ. ಈಗ ಆಪರೇಷನ್ ವಿಜಯ್ ಅಂತ ಹೇಳುವ ಒಂದು ಆಪರೇಷನ್ ಅನ್ನ ಮಾಡಬೇಕು ಅಂತ ಹೇಳುವ ಎಲ್ಲ ಆಲೋಚನೆಗಳು ಬಂತು. ಅಲ್ಲಿ ಬಂದು ನಿಂತಿರೋದು 4 ಜನ ಉಗ್ರಗಾಮಿಗಳಲ್ಲ, ಇದರ ಹಿಂದೆ ನಿಜವಾದ ಪಾಕಿಸ್ತಾನದ ಸೈನ್ಯ ಇದೆ. ಈ ದಾಳಿ ಇದು ಸಾಮಾನ್ಯವಾದಂತಹ ಒಂದು ಸೈನಿಕ ಕಾರ್ಯಾಚರಣೆ ಅಲ್ಲ, ಇದು ನೇರವಾದ ಸಮರ ಅಂತ ಹೇಳುವ ಆಲೋಚನೆಗಳು ಬಂತು. ಕೆಲವೇ ದಿನಗಳಲ್ಲಿ ಆಪರೇಷನ್ ವಿಜಯ್ ಘೋಷಣೆಯಾಯಿತು. ಆಲೋಚನೆ ಮಾಡಿ, ಈ ಎಲ್ಲ ಯುದ್ಧದ ತಯಾರಿಗಳಿಗೆ ಎಷ್ಟು ಸಮಯ ಬೇಕಾಗಿತ್ತು? ಪಾಕಿಸ್ತಾನ ಎಷ್ಟು ವರ್ಷಗಳಿಂದ ಈ ಆಲೋಚನೆಯನ್ನು ಮಾಡ್ತಾ ಇರಬಹುದು? ಸೆಪ್ಟೆಂಬರ್ನಿಂದ ಮೇಯ ನಡುವೆ ಯಾವುದೇ ಭಾರತೀಯ ಸೈನಿಕರು ಬಂಕರ್ನಲ್ಲಿ ಇರೋದಿಲ್ಲ ಅಂತ ಹೇಳೋದು 1977ರಿಂದಲೇ ಗೊತ್ತಿದೆ. ಆ ಎಲ್ಲ ಆಲೋಚನೆಗಳನ್ನು ತಯಾರು ಮಾಡಿ ಸಾಕಷ್ಟು ಮದ್ದುಗುಂಡುಗಳನ್ನು ತಂದು ಪಾಕಿಸ್ತಾನ ಮೇಲ್ಗಡೆಯ ಪ್ರದೇಶದಲ್ಲಿ ಕೂತಿದೆ. ಏಕಾಏಕಿಯಾಗಿ ಭಾರತೀಯ ಸೈನಿಕರು ಹೋಗಬೇಕು ಅಂತಾದ್ರೆ ಅದು ನೇರವಾಗಿ ಇಲ್ಲಿಂದ ಮಂಗಳೂರಿಗೆ ಹೋದಂತಹ ವಿಷಯ ಅಲ್ಲ. ಪಾಕಿಸ್ತಾನದ ಸೈನಿಕರು ಬಂದು ಅಲ್ಲಿಯ ಹವಾಮಾನಕ್ಕೆ ಒಗ್ಗಿಕೊಂಡಾಗಿದೆ. ಭಾರತೀಯ ಸೈನಿಕರು ಈ ಕೆಳಗಿನಿಂದ ಮೇಲಿನ ಪ್ರದೇಶಕ್ಕೆ ಹೋಗಬೇಕು ಅಂತಾದ್ರೆ ಈಗಲೂ ಕೂಡ ಯಾರೆಲ್ಲ ಹಿಮಾಲಯದ ಚಾರಣವನ್ನ ಮಾಡ್ತಾರೋ ಏಕಾಏಕಿ ನಡೆದುಕೊಂಡು ಹೋಗು ಅಂತ ಯಾರೂ ಹೇಳೋದಿಲ್ಲ. 30 ದಿನಗಳ ಕಾಲ, 2 ವಾರಗಳ ಕಾಲ, ಹೀಗೆ ಒಂದಿಷ್ಟು ಸಮಯದ ಪರಿಮಿತಿಯಲ್ಲಿ ಅವರನ್ನ ಬೇಸ್ ಕ್ಯಾಂಪ್ನಲ್ಲಿ ಇಡ್ತಾರೆ. ಅಲ್ಲಿನ ವಾತಾವರಣಕ್ಕೆ ಒಗ್ಗಿಕೊಂಡ್ರು, ಅಲ್ಲಿನ ಆಕ್ಸಿಜನ್ ಕಡಿಮೆ ಇರುವಂತಹ ಪ್ರದೇಶಕ್ಕೆ ದೇಹ ನಿಧಾನವಾಗಿ ಒಗ್ಗಿಕೊಳ್ತಾ ಇದೆ ಅಂತ ಹೇಳೋದನ್ನ ಖಾತ್ರಿಪಡಿಸಿಕೊಂಡ ನಂತರ ಮೆಡಿಕಲ್ ಚೆಕಪ್ ಆದ ನಂತರ ಮೇಲ್ಗಡೆಯ ಪ್ರದೇಶಕ್ಕೆ ಕಳಿಸ್ತಾರೆ. ಆದರೆ ನಮ್ಮಲ್ಲಿ ಅದಕ್ಕೆ ಸಮಯ ಇರಲಿಲ್ಲ. ಸೈನಿಕರು ನೇರವಾಗಿ ಯಾವುದೇ ಮಂಜಿನ ಬೂಟುಗಳಿರ್ಬೋದು, ಸರಿಯಾದ ಶಸ್ತ್ರಾಸ್ತ್ರಗಳಿರ್ಬೋದು, ಏನಿದೆ ಅದನ್ನ ಕೊಡಿ, ನಾವು ಹೋಗ್ತೇವೆ, ದೇಶ ರಕ್ಷಣೆ ಮಾಡ್ತೇವೆ ಅಂತ ಹೇಳುವ ಪರಿಸ್ಥಿತಿಗೆ ಕಡ್ಡಾಯವಾಗಿ ಒಗ್ಗಿಕೊಳ್ಳಲೇಬೇಕಾಯಿತು. ಈ ಎಲ್ಲ ಆಲೋಚನೆಗಳ ಹಿಂದೆ ಒಂದು 10 ದಿನಗಳ ಅವಧಿಯಲ್ಲಿ ಆಪರೇಷನ್ ವಿಜಯನ್ನ ತಯಾರು ಮಾಡಬೇಕಾಯಿತು. ಎಷ್ಟು ಮದ್ದುಗುಂಡುಗಳಿದೆಯೋ ಅಷ್ಟು ಮದ್ದುಗುಂಡುಗಳ ಆಧಾರದಲ್ಲಿ ನೇರವಾಗಿ ನಾವು ಯುದ್ಧಕ್ಕೆ ಮುನ್ನುಗ್ಗಬೇಕಾದಂತಹ ಪರಿಸ್ಥಿತಿ ಬಂತು. ತೊಲೋಲಿಂಗ್ ಬೆಟ್ಟ ನ್ಯಾಷನಲ್ ಹೈವೇ 1ನ ಹತ್ರ ಇರುವಂಥದ್ದು. ಈ ತೊಲೋಲಿಂಗ್ ಬೆಟ್ಟವನ್ನ ಪಾಕಿಸ್ತಾನಿಗಳು ಆಲ್ರೆಡಿ ಆಕ್ರಮಣ ಮಾಡಿ ಆಗಿತ್ತು. ಆ ತೊಲೋಲಿಂಗ್ ಬೆಟ್ಟವನ್ನ ವಾಪಸ್ ವಶಪಡಿಸಿಕೊಳ್ಳುವುದು ಕಾರ್ಗಿಲ್ ಕಾರ್ಯಾಚರಣೆಯಲ್ಲಿ ನಮ್ಮ ಮೊದಲನೇ ಹೆಜ್ಜೆ ಆಗಿತ್ತು. ಲೆಫ್ಟಿನೆಂಟ್ ಕ್ಲಿಶೋಂಗ್ ಕ್ಲಿಫೋರ್ಡ್ ನೊನ್ಗ್ರೂಮ್ ಅಂತ ಹೇಳುವಂತಹ ಒಬ್ಬ ಅರುಣಾಚಲ ಪ್ರದೇಶದ ಸೈನಿಕ ಹಾಗೂ ಅವನ ತಂಡ ಈ ತೊಲೋಲಿಂಗ್ ಬೆಟ್ಟವನ್ನ ವಶಪಡಿಸಿಕೊಳ್ಬೇಕು ಅಂತ ಹೇಳುವ ಆಲೋಚನೆಯಲ್ಲಿ ಮುನ್ನುಗ್ಗಿದ್ರು. ನಮ್ಮಲ್ಲಿದ್ದ ಮದ್ದುಗುಂಡುಗಳ ಸಂಖ್ಯೆ ಎಷ್ಟಿರಬಹುದು ಅಂತಂದ್ರೆ ನಾವು ಕೆಳಗಡೆಯಿಂದ ಮೇಲ್ಗಡೆಗೆ ಎಷ್ಟನ್ನ ಕೊಂಡೊಯ್ಲಿಕ್ಕೆ ಸಾಧ್ಯ ಅಷ್ಟು ಮಾತ್ರ. ಒಬ್ಬೊಬ್ಬನ ಬಳಿ 25 kg ಚೀಲಗಳು. ಮೇಲೆ ಕುಳಿತವನಿಗೆ ಎಷ್ಟು ಸುಲಭ, ಅವನು ಗನ್ ಫೈರಿಂಗ್ ಮಾಡಬೇಕು ಅಂತ ಏನೂ ಇಲ್ಲ. ಮೇಲ್ಗಡೆಯಿಂದ ಒಂದು ಕಲ್ಲು ಬಂಡೆಯನ್ನ ಬರುತ್ತಿರುವ ಸೈನಿಕರ ಮೇಲೆ ನೂಕಿ ಬಿಟ್ರೆ ಸಾಕು. ಆ ಚಳಿಯ ಪ್ರದೇಶದಲ್ಲಿ ಆ ಮಂಜುಗಡ್ಡೆಗಳು ಬಂದು ಬಡಿದು ನಮ್ಮ ಸೈನಿಕರು ಸತ್ತೇ ಹೋಗುವಂತಹ ಪರಿಸ್ಥಿತಿ. ಆದರೆ ನೋನ್ಗ್ರೂಮ್ ಮತ್ತೆ ಅವನ ತಂಡ ಯಶಸ್ವಿಯಾಗಿ ಕತ್ತಲಿನ ಸಮಯದಲ್ಲಿ ಒಂದೊಂದೇ ಹೆಜ್ಜೆ ಹಿಂಬದಿಯಿಂದ ಹತ್ತುತ್ತಾ ತೊಲೋಲಿಂಗ್ನ ಮೇಲಿದ್ದ ಏನು ಬಜರಂಗ್ ಪೋಸ್ಟ್ ಇದೆ ಆ ಪೋಸ್ಟ್ಗಳ ಹತ್ರ ಬಂದು ನಿಂತ್ಕೊಂಡಿತು. ನೋನ್ಗ್ರೂಮ್ನ ಹೋರಾಟದ ಆಲೋಚನೆಗಳನ್ನು ಅನ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ. 2 ಕೈಗಳಲ್ಲಿ 2 ರೈಫಲ್ಗಳನ್ನು ಹಿಡಿತಾನೆ. ನೇರವಾಗಿ ಎದುರು ನಿಂತು ದಾಳಿ ಮಾಡ್ತಾನೆ. ಯಾವುದೇ ಸೈನಿಕ ಯುದ್ಧದ ಸಂದರ್ಭದಲ್ಲಿ ಎದುರಾಳಿಯ ಫೈರಿಂಗ್ ರೇಂಜ್ ಅಂತ ಇರುತ್ತೆ. ಒಂದಿಷ್ಟು ಮೀಟರ್ಗಳ ಅಂತರದಲ್ಲಿ ನೇರವಾಗಿ ದಾಳಿ ಮಾಡುವ, ಒಂದೇ ಒಂದು ಶಾಟ್ನಲ್ಲಿ ಕೊಲ್ಲುವಂತಹ ಪರಿಸ್ಥಿತಿ. ಯಾರು ಆ ಫೈರಿಂಗ್ ರೇಂಜ್ ಅನ್ನ ದಾಟಿ ಒಳಗೆ ಬರೋಕೆ ಒಪ್ಕೊಳ್ಳಲ್ಲ. ಅದರಿಂದ ಹೊರಗೇ ನಿಂತು ದಾಳಿ ಮಾಡ್ತಾ ಇರ್ತಾರೆ. ಆದರೆ ನೋನ್ಗ್ರೂಮ್ ಇದಕ್ಕೆ ಸಮಯ ಇಲ್ಲ ಅಂತ ಅರಿತು ನೇರವಾಗಿ ಫೈರಿಂಗ್ ರೇಂಜಿನ ಒಳಗೆ ಬರ್ತಾನೆ. ಬಂಕರ್ನ ಎದುರು ನಿಂತು ಆ ವಿರೋಧಿಯ ರೈಫಲ್ಗೆ ಎದುರಾಗಿ ನಿಂತು ಹೋರಾಟ ಮಾಡ್ತಾನೆ.
ತನ್ನ ಕೈಯಲ್ಲಿದ್ದ ಗ್ರೆನೇಡನ್ನು ಆ ಬಂಕರ್ಗೆ ದಾಳಿ ಮಾಡ್ತಾನೆ, ತನ್ನ ಜೀವವನ್ನು ಕೊಟ್ಟು ಆ ಬಂಕರನ್ನು ವಶಪಡಿಸ್ತಾನೆ. ಅವನ ಹಿಂದಿದ್ದ ತಂಡ ಏನಿದೆ ನೇರವಾಗಿ ದಾಳಿಯನ್ನು ಮುನ್ನುಗ್ತದೆ. ನೋನ್ಗ್ರೂಮ್ನ ಆತ್ಮಾಹುತಿಯಾಗ್ತದೆ. ಆ ಪ್ರಥಮವಾದ ತೊಲೋಲಿನ್ ಬೆಟ್ಟ ಭಾರತದ ಕೈವಶವಾಗ್ತದೆ. ಆದರೆ ಇದು ಆಪರೇಷನ್ ವಿಜಯ ಅತ್ಯಂತ ಸುಲಭದ ಮೆಟ್ಟಿಲಾಗಿತ್ತು. ಎಲ್ಲ ಕಾರ್ಗಿಲ್ ಬೆಟ್ಟಗಳ ತನಕ ನಾವು ತಲುಪಬೇಕು ಅಂತಾದರೆ ಒಂದೊಂದೇ ಬೆಟ್ಟವನ್ನು ದಾಟಿ ಹೋಗಬೇಕಾದ ಅವಶ್ಯಕತೆ ಇತ್ತು. ಭಾರತದ ಸೈನಿಕರ ಆ ಮನಸ್ಥಿತಿ ಇರಬಹುದು, ಆ ದೇಶ ಪ್ರೇಮ ಇರಬಹುದು, ಕಥೆಗಳನ್ನು ಕೇಳ್ತಾ ಇದ್ರೆ ಖಂಡಿತವಾಗಿಯೂ ನಮ್ಮಲ್ಲೂ ದೇಶಕ್ಕಾಗಿ ಏನನ್ನಾದರೂ ಕೊಡಬೇಕು ಅಂತ ಹೇಳುವ ಆಲೋಚನೆ ಬರೋದು ಖಂಡಿತ ಸುಳ್ಳಲ್ಲ. ನಾವೆಲ್ಲ ಕೇಳಿದ್ದೇವೆ ವಿಕ್ರಮ್ ಬಾತ್ರಾನ ಕಥೆಯನ್ನ ಕೇಳ್ತಾ, ಏ ದಿಲ್ ಮಾಂಗೆ ಮೋರ್ ಅಂತ ಹೇಳುವ ಅವನ ಕಥೆಗಳನ್ನು ಕೇಳ್ತಾ, ಅವನ ಸಾಹಸ ಗಾಥೆಗಳನ್ನು ಕೇಳ್ತಾ ನಾವೆಲ್ಲ ರೋಮಾಂಚನವನ್ನು ಅನುಭವಿಸಿದ್ದೇವೆ. ವಿಕ್ರಮ್ ಬಾತ್ ಸೈನ್ಯದಲ್ಲಿ ಇನ್ನೊಂದು ಅವಕಾಶ ಇರ್ತದೆ. ಅಕಸ್ಮಾತ್ ನಿನಗೆ ಕೊಟ್ಟಂತಹ ಫಸ್ಟ್ ಟಾಸ್ಕ್ ಅನ್ನ ನೀನು ಮುಗಿಸಿದಿ ಅಂತ ಆದ್ರೆ ನೀನು ಯಶಸ್ವಿಯಾಗಿ ಬೇಸ್ ಕ್ಯಾಂಪ್ಗೆ ಹೋಗ್ಬೋದು. ಇನ್ನೊಂದು ಆಪರೇಷನ್ ಏನಿದೆ ಅದಕ್ಕೆ ನೀನು ಹೋಗಬೇಕಾದ ಅವಶ್ಯಕತೆ ಇಲ್ಲ. 0.4875 ಅಂತ ಹೇಳುವ ಒಂದು ತಪ್ಪಲು ಪ್ರದೇಶವನ್ನ ಬೆಟ್ಟವನ್ನ ಆಕ್ರಮಿಸಿಕೊಳ್ಳುವ ಟಾಸ್ಕ್ ಅನ್ನ ವಿಕ್ರಮ್ ಬಾತ್ರಾನಿಗೆ ಮೊದಲಾಗಿ ಕೊಡಲಾಗಿತ್ತು. ವಿಕ್ರಮ್ ಬಾತ್ರ ಯಶಸ್ವಿಯಾಗಿ ಅದನ್ನ ದಾಟಿದ ನಂತರ ಸೈನ್ಯದ ಅಧಿಕಾರಿ ಕೇಳ್ತಾನೆ, ನಿನ್ನ ಟಾಸ್ಕ್ ಏನಿತ್ತು, ನಿನಗೆ ಕೊಟ್ಟಂತಹ ಒಂದು ಕೆಲಸ ಏನಿತ್ತು ಅದನ್ನ ಯಶಸ್ವಿಯಾಗಿ ಮುಗಿಸಿದ್ದಿ, ನೀನಿನ್ನು ಬೇಸ್ ಕ್ಯಾಂಪ್ ಕಡೆಗೆ ಹೋಗ್ಬಹುದು, ಅವಶ್ಯಕತೆ ಬಂದ್ರೆ ಕರೀತೇನೆ ಅಂತ. ವಿಕ್ರಮ್ ಬಾತ್ರ ಹೇಳ್ತಾನೆ, ಏ ದಿಲ್ ಮಾಂಗೆ ಮೋರ್. ಅದು ಆ ಕಾಲದಲ್ಲಿ ಪೆಪ್ಸಿ ಕೋಕೋ ಕೋಲಾ ಕಂಪನಿಯ ಅಡ್ವರ್ಟೈಸ್ ಆಗಿತ್ತು. ಒಂದು ಪೆಪ್ಸಿಯನ್ನ ಕುಡಿದ್ರೆ ಏ ದಿಲ್ ಮಾಂಗೆ ಮೋರ್, ನನ್ನ ಹೃದಯ ಇನ್ನೊಂದು ಕುಡಿಬೇಕು ಅಂತ ಹೇಳುತ್ತೆ ಅಂತ ಹೇಳುವ ಒಂದು ಜಾಹೀರಾತಾಗಿತ್ತು. ಆದರೆ ಅದೇ ಜಾಹೀರಾತನ್ನ ವಿಕ್ರಮ್ ಬಾತ್ರ ನನಗೆ ಇನ್ನೊಂದು ಬೆಟ್ಟ ಬೇಕು, ಕಾರ್ಗಿಲ್ನ ಬೆಟ್ಟ ಬೇಕು ಅಂತ ಹೇಳುವ ಆ ಆಲೋಚನೆಗಳನ್ನ ಹೊಂದುತ್ತಾನೆ. ನೇರವಾಗಿ ಟೈಗರ್ ಹಿಲ್ ಕಡೆಗೆ ಮುನ್ನುಗ್ತಾನೆ. ಬಹುಶಃ ಇಡೀ ಭಾರತದ ಯುದ್ಧ ಚರಿತ್ರೆಯಲ್ಲಿ ಟೈಗರ್ ಹಿಲ್ ಬೆಟ್ಟವನ್ನು ನಾವು ವಶಪಡಿಸಿಕೊಂಡಂತದ್ದು ಅತ್ಯಂತ ವಿಶಿಷ್ಟವಾಗಿ ನಿಲ್ತದೆ. ಯಾಕಂತಂದ್ರೆ ನೇರವಾಗಿ ಪ್ರಮೋದ್ ಮಹಾಜನ್ ಅವರ ಸಹಕಾರದೊಂದಿಗೆ ಲೈವ್ ಅಪ್ಡೇಟ್ಗಳನ್ನು ಪಡೆದಂತಹ ಯುದ್ಧ ಆ ಟೈಗರ್ ಹಿಲ್ ಯುದ್ಧ ಆಗಿತ್ತು. ವಿಕ್ರಮ್ ಬಾತ್ರ ನೇತೃತ್ವದ ಒಂದಿಷ್ಟು ತಂಡ ಆ ಟೈಗರ್ ಹಿಲ್ ಪ್ರದೇಶವನ್ನು ಪುನಃ ನಮ್ಮ ಕೈವಶ ಮಾಡಿಕೊಳ್ಳಬೇಕಾಗಿ ಮುನ್ನುಗ್ತದೆ. ಟೈಗರ್ ಹಿಲ್ ಯಶಸ್ವಿಯಾಗ್ತದೆ. ಆ ಟೈಗರ್ ಹಿಲ್ ಯಶಸ್ಸಿನ ಹಿಂದಿನ ಕಥೆಗಳನ್ನು ಕೇಳ್ತಾ ಇದ್ರೆ, ಆ ಎರಡು ಕಲ್ಲುಗಳ ಹಿಂದೆ ಅಡಗಿ ಕೂತ್ಕೊಂಡು ಪಾಕಿಸ್ತಾನಿ ಸೈನಿಕರು ಮತ್ತು ಭಾರತೀಯ ಸೈನಿಕರು ಹೋರಾಟಕ್ಕೆ ಅಣಿಯಾಗ್ತಾ ಇರ್ತಾರೆ. ಯುದ್ಧದ ಸಂದರ್ಭದಲ್ಲಿ ಅನೇಕ ಹಾಸ್ಯ ಪ್ರಸಂಗಗಳು ನಡೀತಾನೆ ಇರುತ್ತೆ. ಪಾಕಿಸ್ತಾನಿ ಸೈನಿಕ ಹೇಳ್ತಾನೆ, ಏ ಶೇರ್ ಶಾ ಅಂತ ಹೇಳೋದು ವಿಕ್ರಮ್ ಬಾತ್ರಾನಿಗಿದ್ದಂತಹ ಅಡ್ಡ ಹೆಸರು. ಏಯ್ ಶೇರ್ ಶಾ, ಯಾಕಿಷ್ಟು ಕಷ್ಟಪಡ್ತಿದೀಯಾ? ಕಾಶ್ಮೀರವನ್ನ ನೀನೇ ಇಟ್ಕೋ, ನಮಗೆ ಮಾಧುರಿ ದೀಕ್ಷಿತನ್ನ ಕಳಿಸಿಕೊಡು, ನಾವು ಕಾಶ್ಮೀರದ ಸುದ್ದಿಗೆ ಬರಲ್ಲ ಅಂತ. ಬಾಲಿವುಡ್ ಮೂವಿಗಳು ಅಂತಂದ್ರೆ ಪಾಕಿಸ್ತಾನಿಯರಿಗೆ ಆ ಹುಚ್ಚು ಬಹಳ ಜಾಸ್ತಿ. ಆ ಶೇರ್ ಶಾನನ್ನ ಕೆಣಕುವ ಪ್ರಯತ್ನ ಯಾಕಾಗಿತ್ತು ಅಂತಂದ್ರೆ, ಯಾವ ಕಲ್ಲಿನ ಹಿಂದೆ ಅವ ಅಡಗಿ ಕುಳಿತಿದ್ದಾನೆ ಅಂತ ಅವನ ಉತ್ತರದಿಂದ ಗೊತ್ತಾಗುತ್ತೆ. ಆ ಉತ್ತರ ಬರಬೇಕು ಅಂತ ಆ ಪಾಕಿಸ್ತಾನಿ ಸೈನಿಕ ಕಿಚಾಯಿಸ್ತಿದ್ದ. ಶೇರ್ ಶಾ ಮಾತಾಡಲಿಲ್ಲ. ಒಂದಿಷ್ಟು ಹೊತ್ತು ಕಾಲ, 1-2 ನಿಮಿಷಗಳ ಬಳಿಕ ಮತ್ತೆ ಅದೇ ಹಾಸ್ಯ ರಿಪೀಟ್ ಆಯಿತು. ಮಾಧುರಿ ದೀಕ್ಷಿತನ್ನ ತಂದುಕೊಡು, ಕಾಶ್ಮೀರವನ್ನ ನೀನೇ ಇಟ್ಕೋ, ನಾವೆಲ್ಲ ಹಿಂದೆ ಹೋಗ್ತೀವಿ, ಏಯ್ ಶೇರ್ ಶಾ ಬಾರೋ ಅಂತ ಕಿಚಾಯಿಸಿದ್ರು. ಶೇರ್ ಶಾ ಎಲ್ಲಿಂದ ಧ್ವನಿ ಬರ್ತಿದೆ ಅಂತ ನಿಖರವಾಗಿ ಅಂದಾಜು ಮಾಡಿದ. ತನ್ನ ಗನ್ನಿಂದ ಅದೇ ದಿಕ್ಕಿಗೆ ಶೂಟ್ ಮಾಡಿದ. ಅಲ್ಲಿನ ಎದುರಿನ ವಿರೋಧಿ ಪಾಕ್ ಸೈನಿಕ ಏನಿದ್ದ ಸತ್ತು ಬಿದ್ದ. ಶೇರ್ ಶಾ ಹೇಳಿದ, ಈ ಬುಲೆಟ್ ಫ್ರಮ್ ಮಾಧುರಿ ದೀಕ್ಷಿತ್ ವಿತ್ ಲವ್ ಅಂತ. ಇಂತಹ ಆಲೋಚನೆಗಳ ನಡುವೆ ಸೈನ್ಯದಲ್ಲಿಯೂ ಅವರ ಆ ಒಂದು ಮನಸ್ಥಿತಿ ಹೇಗಿರಬಹುದು ಅಂತ ನಾವು ಬಹುಶಃ ಅಂದಾಜು ಮಾಡಿಕೊಳ್ಬೇಕು. ಈ ಎಲ್ಲ ವಿಘ್ನಗಳನ್ನು ದಾಟಿ ಭಾರತೀಯ ಸೈನಿಕರು ಆಪರೇಷನ್ ವಿಜಯನ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ ಅಂತಂದ್ರೆ ಅದು ನಮ್ಮ ಖಂಡಿತವಾಗಿಯೂ ನಾವಿವತ್ತು ಹೆಮ್ಮೆ ಪಡಬೇಕಾದ ವಿಷಯ. ಅಂಗ್ರೇಜಿ ಸಿಂಗ್ ಅಂತ ಹೇಳುವ ಒಬ್ಬ ಸೈನಿಕನ ಕಥೆ ಕೇಳಬೇಕು. ಆಗಿನ ಕಾಲದಲ್ಲಿ ಈ ಆಪರೇಷನ್ ವಿಜಯಿನ ವಿಶೇಷತೆ ಏನು ಅಂತಂದ್ರೆ, ಜಾರ್ಜ್ ಫರ್ನಾಂಡಿಸ್ ಆಗಿನ ಭಾರತೀಯ ರಕ್ಷಣಾ ಸಚಿವರು ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಪ್ರಧಾನಿಯಾಗಿದ್ದವರು, ಅವರು ನೇರವಾಗಿ ಎಲ್ಲೆಲ್ಲಿ ಸೈನಿಕರ ಕ್ಯಾಂಪ್ ಇತ್ತೋ ಅವರ ಆಸ್ಪತ್ರೆಗಳಲ್ಲಿ ಯಾವ ಗಾಯಾಳು ಸೈನಿಕರು ಬಂದಿದ್ರು ಅಲ್ಲೆಲ್ಲ ಹೋಗಿ ಮಾತನಾಡಿಸ್ತಾ ಇದ್ರು. ಅಂಗ್ರೇಜಿ ಸಿಂಗ್ ಅಂತ ಹೇಳುವ ಸೈನಿಕನನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತನಾಡಿಸ್ತಾರೆ. ಹೇಗಿದ್ದೀಯಾ,
ನಿನ್ನ ಆರೋಗ್ಯವನ್ನು ನೋಡ್ಕೋ ಅಂತ. ಆಗ ಅಂಗ್ರೇಜಿ ಸಿಂಗ್ ಒಂದು ಮಾತನ್ನ ಹೇಳ್ತಾನೆ, ಇಡೀ ಭಾರತೀಯರ ಮುಂದೆ ಮಾತನಾಡುವ ಅವಕಾಶ ಸೈನಿಕನಾದ ನನಗಿರೋದಿಲ್ಲ, ಆದರೆ ರಾಜಕಾರಣಿಯಾದ ನಿಮಗೆ ಇಡೀ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡುವ ಹಲವು ಅವಕಾಶಗಳು ಸಿಗ್ತದೆ. ಆದ ಕಾರಣ ವಾಜಪೇಯಿಜಿ, ನನಗೊಂದು ಆಸೆ ಇದೆ, ನನ್ನ ಒಂದು ಮಾತನ್ನ ಇಡೀ ಭಾರತೀಯರಿಗೆ ತಲುಪಿಸ್ತೀರಾ ಅಂತ. ವಾಜಪೇಯಿಜಿ ಅತ್ಯಂತ ಭಾವನಾತ್ಮಕವಾಗಿ ಕೇಳ್ತಾರೆ, ಅದೇನಾಗಬೇಕು ಹೇಳು, ನೀನು ಏನು ಹೇಳಿದ್ದೀಯೋ ಅದನ್ನ ಭಾರತೀಯರ ಮುಂದೆ ಇಡುವ ಜವಾಬ್ದಾರಿ ನನ್ನದು ಅಂತ. ಅಂಗ್ರೇಜಿ ಸಿಂಗ್ ಹೇಳ್ತಾನೆ, ಯುದ್ಧ ಮುಗಿಸುವ ತನಕ, ಕಾರ್ಗಿಲ್ ನಮ್ಮ ಕೈವಶವಾಗುವ ತನಕ ನಂಗೆ ಮೇಲೆ ಇರ್ಲಿಕ್ಕಾಗ್ಲಿಲ್ಲ, ಹೌದು. ಗಾಯಾಳುವಾಗಿ ನಾನು ಕೆಳಗಡೆ ಆಸ್ಪತ್ರೆಯ ಬೇಸ್ ಕ್ಯಾಂಪಿನ ಕಡೆಗೆ ಬರಬೇಕಾಗಿದ್ದು ಹೌದು. ಆದರೆ ಭಾರತೀಯರಿಗೆ ಒಂದು ಮಾತು ಹೇಳಿ, ಬಿದ್ದಿರುವ ಗುಂಡು ನನ್ನ ಎದೆಗೆ ಬಿದ್ದಿತ್ತೆ ವಿನಃ ನನ್ನ ಬೆನ್ನಿಗೆ ಬಿದ್ದಿರಲಿಲ್ಲ. ಭಾರತೀಯ ಸೈನಿಕರ ಎದೆಗಳಲ್ಲಿ ಗಾಯಗಳಿದೆ, ಯಾವುದೇ ಭಾರತೀಯ ಸೈನಿಕನ ಬೆನ್ನಿನಲ್ಲಿ ಗಾಯ ಇಲ್ಲ. ಇಡೀ ಭಾರತೀಯರಿಗೆ ಹೇಳಿ, ಸೈನಿಕರು ಎದೆಗೊಟ್ಟು ಹೋರಾಡ್ತಿದ್ದಾರೆ ವಿನಃ ಬೆನ್ನು ತೋರಿಸಿ ಹಿಂದೆ ಬರ್ತಿಲ್ಲ ಅಂತ ಹೇಳಿ ಅಂತ. ಆ ಭಾರತೀಯ ಸೈನಿಕರ ಆ ಶೌರ್ಯ, ಆ ಭಾರತೀಯ ಸೈನಿಕರ ದೇಶ ಪ್ರೇಮಕ್ಕೆ ಬಹುಶಃ ಯಾವುದೇ ಸಾಟಿ ಇಲ್ಲ. ನಮ್ಮಲ್ಲಿ ಯಾವಾಗ ದೇಶ ಪ್ರೇಮ ಕಡಿಮೆ ಆಯಿತು, ನಮ್ಮಲ್ಲಿ ಯಾವಾಗ ಒಂದಿಷ್ಟು ಆಲೋಚನೆಗಳು, ಅಯ್ಯೋ ಇದೆಲ್ಲ ಯಾಕೆ ನಂಗೆ ಬೇಕು, ನನ್ನ ಕುಟುಂಬ, ನನ್ನ ಕೆರಿಯರ್, ನನ್ನ ಆಲೋಚನೆಗಳು ಸಾಕಲ್ಲ ಅಂತ ಆದಾಗ, ದೇಶಕ್ಕಾಗಿ ಸಮಾಜಕ್ಕಾಗಿ ಏನನ್ನಾದರೂ ಮಾಡಬೇಕಾ ಅಂತ ಆಲೋಚನೆಗಳು ಬಂದಾಗ ಬಹುಶಃ ಅಂಗ್ರೇಜಿ ಸಿಂಗ್, ವಿಕ್ರಮ್ ಬಾತ್ರಾ, ಸೌರಭ್ ಕಾಲಿಯಾ ಮುಂತಾದ ಸೈನಿಕರ ಕಥೆಗಳನ್ನು ಮತ್ತೊಮ್ಮೆ ಮೆಲುಕು ಹಾಕಿದ್ರೆ ಸಾಕು, ಬಹುಶಃ ದೇಶಕ್ಕಾಗಿ ಏನಾದರೂ ಕೊಡಬೇಕು ಅಂತ ಹೇಳುವ ಆಲೋಚನೆ ಮತ್ತೆ ಜಾಗೃತವಾಗ್ತದೆ. ಕಾರ್ಗಿಲ್ನ ಕಥೆಯನ್ನ ಹೇಳ್ತಾ ಹೋದ್ರೆ ಅದನ್ನ ಖಂಡಿತವಾಗಿಯೂ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಥೆಗಳಿವೆ. ಆದರೆ ಗ್ರೆನೇಡಿಯರ್ ಯೋಗೀಂದ್ರ ಸಿಂಗ್ ಯಾದವ್ ಇವರ ಕಥೆಯನ್ನ ಹೇಳಲಿಲ್ಲ ಅಂತಾದ್ರೆ ಬಹುಶಃ ಕಾರ್ಗಿಲ್ ಕಥನವೇ ಅಪೂರ್ಣ ಅಂತ ನನ್ನ ಭಾವನೆ. ಗ್ರೆನೇಡಿಯರ್ ಯೋಗೀಂದ್ರ ಸಿಂಗ್ ಯಾದವ್ ಟೈಗರ್ ಹಿಲ್ ಅನ್ನ ವಶಪಡಿಸಿಕೊಳ್ಳಬೇಕು ಅಂತ ಒಂದು ರಾತ್ರಿಯ ಹೊತ್ತಿನಲ್ಲಿ ಒಂದಿಷ್ಟು ಜನ ತನ್ನ ಟೀಮ್ನ ಜೊತೆ ಕ್ಲಿಷ್ಟಕರವಾದ ಟೈಗರ್ ಹಿಲ್ ಪರ್ವತದ ಕಡೆಗೆ ಹೋಗ್ತಾರೆ. ಟೈಗರ್ ಹಿಲ್ ಮಧ್ಯದಲ್ಲಿ ನಿಂತಿರುವ ಒಂದು ಕಡಿದಾದ ಪರ್ವತ ಪ್ರದೇಶ. ಕಾಲರ್ ಅಂತ ಹೇಳುವ ಜಾಗ ಟೈಗರ್ ಹಿಲ್ ಅನ್ನ ಜಾಯಿಂಟ್ ಮಾಡಲಿಕ್ಕಿರುವಂತಹ ಜಾಗ. ಟೈಗರ್ ಹಿಲ್ನ ಒಂದು ಬದಿಯಲ್ಲಿ ಇಂಡಿಯಾ ಗೇಟ್ ಅಂತ ಹೇಳುವ ಒಂದು ಪಾಯಿಂಟ್ ಇದೆ, ಇನ್ನೊಂದು ಬದಿಯಲ್ಲಿ ಇನ್ನೊಂದು ಹೆಲ್ಮೆಟ್ ಅಂತ ಕರೆಯುವಂತಹ ಪಾಯಿಂಟ್ 5100 ಅಂತ ಗುರುತಿಸಲ್ಪಡುವ ಪರ್ವತ ಪ್ರದೇಶ ಇದೆ. ಈ ಎಲ್ಲ ಪರ್ವತ ಪ್ರದೇಶಗಳನ್ನು ಭಾರತ ವಶಪಡಿಸಿಕೊಳ್ತಾ ಹೋಗಬೇಕು ಅಂತಾದರೆ ಟೈಗರ್ ಹಿಲ್ ಮುಖ್ಯವಾದ ತಾಣವಾಗ್ತದೆ. ಆ ಟೈಗರ್ ಹಿಲ್ ಪ್ರದೇಶವನ್ನು ವಶಪಡಿಸಿಕೊಳ್ಳಬೇಕು ಅಂತ ಗ್ರೆನೇಡಿಯರ್ ಯೋಗೀಂದ್ರ ಸಿಂಗ್ ಯಾದವ್ ಮತ್ತೆ ಅವನ ತಂಡ ಮುನ್ನುಗ್ತಾ ಇದೆ. ಕ್ಲಿಷ್ಟಕರವಾದ ಒಂದು ಕ್ಲಿಫ್ ಬಂದಾಗ ಅದನ್ನ ದಾಟಿ ಹೇಗೆ ಹೋಗೋದು ಅಂತ ಆಲೋಚನೆ ಮಾಡ್ತಾರೆ, ಸಾಧ್ಯವಾಗೋದಿಲ್ಲ. ಏನ್ ಮಾಡೋದು ಅಂತ ಆಲೋಚನೆಗಳನ್ನು ಮಾಡ್ತಾರೆ. ಆಗ ಭಾರತ ತನ್ನ ವಾಯುಸೇನೆಯ ಒಂದು ಸಹಾಯವನ್ನು ಪಡೆಯುತ್ತದೆ. ಕಾರ್ಗಿಲ್ ಕೇವಲ ಭೂಸೇನೆಯಿಂದ ನಡೆದಂತಹ ಯುದ್ಧ ಅಲ್ಲ. ಕಾರ್ಗಿಲ್ನಲ್ಲಿ ಲೆಫ್ಟಿನೆಂಟ್ ನಚಿಕೇತ್ ಅವನು ವಾಯುಸೇನೆಯ ಮುಖ್ಯಸ್ಥನಾಗಿ ಆ ದಿನ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದಂತಹ ಕ್ಷಣಗಳು. ಯಾವಾಗ ವಾಯುಸೇನೆಯ ವಿಮಾನಗಳು ಪಾಕಿಸ್ತಾನಿ ಆಕ್ರಮಿತವಾದಂತಹ ಇಂಡಿಯನ್ ಬಂಕರ್ಗಳೇನಿದೆ, ಪಾಕಿಸ್ತಾನಿ ಸೈನಿಕರು ಬಂದು ಕುಳಿತಂತಹ ಬಂಕರ್ಗಳೇನಿದೆ, ಅವುಗಳ ಮೇಲ್ಗಡೆ ಹಾರಿ ನಮ್ಮ ಬಂಕರ್ನ ಮೇಲೆ ನಮ್ಮ ವಾಯುಸೇನೆ ದಾಳಿ ಮಾಡಲಿಕ್ಕೆ ಶುರು ಮಾಡುತ್ತೆ. ಹೊರಗಡೆ ಕಾವಲಿಗೆ ನಿಂತಹ ಸೈನಿಕರು, ಪಾಕಿಸ್ತಾನಿ ಸೈನಿಕರು ತಮ್ಮ ಜೀವನವನ್ನು ರಕ್ಷಿಸಬೇಕು ಅಂತ ಬಂಕರ್ನ ಒಳಗಡೆ ಬರ್ತಾರೆ. ಯಾವ ಕ್ಷಣದಲ್ಲಿ ಅವರು ಬಂಕರ್ನ ಒಳಗಡೆ ನುಗ್ತಾರೋ ಕೆಳಗಿಂದ ಬರ್ತಾ ಇದ್ದಂತಹ ಭೂಸೇನೆಯ ಸೈನಿಕರು ಒಂದೊಂದೇ ಹಂತವನ್ನು ದಾಟಿ ಅಡಗಿ ಕೂತ್ಕೊಳ್ತಾರೆ. ಮತ್ತೊಮ್ಮೆ ವಾಯುಸೇನೆಯಿಂದ ಫೈರಿಂಗ್ ಆಗುತ್ತೆ, ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಈ ರೀತಿಯಾಗಿ ಮಾಡ್ತಾ ಬೆಟ್ಟದ ತುದಿಯನ್ನು ತಲುಪಬೇಕಾದಂತಹ ಅನಿವಾರ್ಯತೆ ಭಾರತೀಯ ಸೈನ್ಯಕ್ಕಿರುತ್ತೆ. ಆಗ ಯೋಗೀಂದ್ರ ಸಿಂಗ್ ಯಾದವ್ ಒಂದಿಷ್ಟು ದೊಡ್ಡ ಕಲ್ಲಿಗೆ ಒಂದು ಕುಣಿಕೆಯನ್ನ ಹಾಕಿ ಒಬ್ಬ ದಾಟಿ ಮೇಲ್ಗಡೆ ಬಂದು ನಿಲ್ತಾನೆ. ಮೇಲ್ಗಡೆಯಿಂದ ಒಬ್ಬೊಬ್ಬನೇ ಸೈನಿಕರನ್ನ ಮೇಲ್ಗಡೆ ಇಳಿಯೋಕೆ ಪ್ರಾರಂಭ ಮಾಡ್ತಾನೆ. ನಿಜವಾಗಿ ಯೋಗೀಂದ್ರ ಸಿಂಗ್ ಯಾದವ್ ಅವರ ತಂಡ ಸರಿಸುಮಾರು 100 ಜನ ಸೈನಿಕರನ್ನ ಹೊಂದಿದ್ದಂತಹ ಒಂದು ತಂಡ. 100 ಜನರು ಅಲ್ಲಿ ಮೇಲಿನ ಬಂಕರನ್ನ ಪುನಃ ಭಾರತದ ವಶ ಮಾಡಬೇಕು ಅಂತ ಹೇಳುವ ಆಲೋಚನೆಯಲ್ಲಿ ಹೋಗ್ತಾ ಇದ್ದಂತಹ ತಂಡ. 7 ಜನ ದಾಟಿ ಆಗಿತ್ತಷ್ಟೇ ಪಾಕಿಸ್ತಾನಿ ಸೈನಿಕರಿಗೆ ಇಲ್ಲೇನೋ ನಡೆಯುತ್ತಿದೆ ಅಂತ ಹೇಳುವ ಸುಳಿವು ಸಿಕ್ಕಿತು. ನೇರವಾಗಿ ಪಾಕಿಸ್ತಾನಿ ಬಂಕರ್ನಿಂದ ಈ ಗ್ರೆನೇಡಿಯರ್ ಯೋಗೀಂದ್ರ ಸಿಂಗ್ ಯಾದವ್ ಮತ್ತೆ ಅವನ ತಂಡದ ಮೇಲೆ ದಾಳಿ ಶುರುವಾಗುತ್ತೆ. ಕೆಳಗಡೆ ಇದ್ದಂತಹ ಇನ್ನೂ 50-60 ಜನರನ್ನ ಮೇಲ್ಗಡೆ ಎಳೆಯುವಂತಹ ಸಮಯ ಇಲ್ಲ.
ಆ ಕಡೆಯಿಂದ ದಾಳಿಗಳಾಗ್ತಾ ಇದೆ. ಮೇಲೆ ಬಂದಂತಹ ಕೇವಲ 7 ಜನ ಸೈನಿಕರು ಪ್ರತಿದಾಳಿ ಮಾಡಬೇಕಾದಂತಹ ಅನಿವಾರ್ಯತೆಯಲ್ಲಿ ಭಾರತೀಯ ಸೈನ್ಯ ಇರುತ್ತೆ. ನೇರವಾಗಿ ಬಂಕರ್ಗಳ ಮೇಲೆ ದಾಳಿ ಮಾಡ್ತಾರೆ. ಈ 7 ಜನ ಸೈನಿಕರು ಆ ಬಂಕರ್ ಅನ್ನ ತಮ್ಮ ಕೆಚ್ಚದೆಯ ಹೋರಾಟದಿಂದ ವಶ ಮಾಡ್ತಾರೆ. ಆ ಬಂಕರ್ಗಳಲ್ಲಿ ಭಾರತೀಯ ಸೈನಿಕರು ಬಂದಿದ್ದಾರೆ ಅಂತ ಹೇಳುವ ಸುದ್ದಿಯನ್ನ ತಿಳಿದು ಮತ್ತೆ 10 ಜನ ಸೈನಿಕರು ಆ ಭಾರತೀಯ ಬಂಕರ್ಗಳ ಕಡೆ, ಯೋಗೀಂದ್ರ ಸಿಂಗ್ ಯಾದವ್ ಮತ್ತೆ ಅವನ ತಂಡದ ಕಡೆ ಮುನ್ನುಗ್ಗಿ ಬರ್ತಾರೆ. 7 ಜನ ಸೈನಿಕರು 10 ಜನ ಸೈನಿಕರ ವಿರುದ್ಧ ಹೋರಾಡ್ತಾ ಒಟ್ಟು 6 ಜನ ಅದರಲ್ಲೇ ಅಸುನೀಗ್ತಾರೆ. ಯೋಗೀಂದ್ರ ಸಿಂಗ್ ಯಾದವ್ ಮಾತ್ರ ಬದುಕುಳಿದಿದ್ದಾನೆ. ಎದುರುಗಡೆಯ 10 ಜನರಲ್ಲಿ 8 ಜನರನ್ನ ಕೊಂದಾಗಿತ್ತು. ಆ ಉಳಿದ 2 ಜನ ಹಿಂತಿರುಗಿ ಓಡ್ತಾರೆ. ಅಲ್ಲಿ ಓಡಿ ಹೋಗಿ ಅಲ್ಲಿದ್ದ ಪಾಕಿಸ್ತಾನಿ ಸೇನೆಗೆ ಒಂದು ಸುದ್ದಿಯನ್ನ ತಲುಪಿಸ್ತಾರೆ. ಅಲ್ಲಿ ಬಂದಿರೋದು 7 ಜನ, ಭಾರತೀಯ ಸೇನೆ ಬರಲಿಲ್ಲ, ಅಲ್ಲಿ 100 ಜನ ಇಲ್ಲ. ಆ 7 ಜನರಲ್ಲಿ 6ರಷ್ಟು ಜನ ಆಲ್ರೆಡಿ ಗಾಯಾಳುಗಳಾಗಿ ಬಿದ್ದಿದ್ದಾರೆ, ಆರಾಮವಾಗಿ ಅದನ್ನು ವಶಪಡಿಸಿಕೊಳ್ಬಹುದು, ಬನ್ನಿ ಅಂತ. ಇಡೀ ಪಾಕಿಸ್ತಾನದ ಸೇನೆ ಯೋಗೀಂದ್ರ ಸಿಂಗ್ ಯಾದವ್ ಮಾತ್ರ ಇರುವಂತಹ ಬಂಕರ್ನ ಕಡೆ ಬರ್ತಾ ಇದೆ. ಯೋಗೀಂದ್ರ ಸಿಂಗ್ ಯಾದವ್ ಏನು ತಾನೇ ಮಾಡಬೇಕು? ಒಬ್ಬ ಸೈನಿಕ, ಸಾಕಷ್ಟು ಮದ್ದುಗುಂಡುಗಳು ನಮ್ಮ ಕೈಯಲ್ಲಿ ಇಲ್ಲ. ಇವನು ತೆಕ್ಕೊಂಡು ಹೋಗಿರುವಂತಹ ಒಂದು ಚೀಲದಲ್ಲಿರುವ ಮದ್ದುಗುಂಡುಗಳನ್ನ ಆ ಪಾಕಿಸ್ತಾನಿ ಸೈನಿಕರ ವಿರುದ್ಧ ಎಷ್ಟು ಅಂತ ಬಳಸೋದು? ಯೋಗೀಂದ್ರ ಸಿಂಗ್ ಯಾದವ್ ತಲೆ ಓಡಿಸ್ತಾನೆ. ಈ ಉಳಿದ 6 ಜನ ಸೈನಿಕರ ನಡುವೆ ತಾನು ಮಲಗಿ ಬಿಡ್ತಾನೆ. ಬಂದಂತಹ ಪಾಕಿಸ್ತಾನ ಸೇನೆ ಏನನ್ಕೊಳ್ಳುತ್ತೆ? ದಾಳಿಯಲ್ಲಿ ಬಹುಶಃ 7 ಜನ ಮರಣ ಹೊಂದಿದ್ದಾರೆ ಅಂತ ಅನ್ಕೊಳ್ಳುತ್ತೆ. ಆದರೆ ಪಾಕಿಸ್ತಾನಿ ಸೈನಿಕರು ಅಷ್ಟಕ್ಕೆ ಬಿಡ್ತಾರ? ಅವರ ಕ್ರೂರತನ ಎಷ್ಟಿತ್ತು ಅಂತಂದ್ರೆ, ಸತ್ತ ಸೈನಿಕರ ಮೇಲೆಯೂ ನಿರಂತರವಾಗಿ ಶೆಲ್ ದಾಳಿ ಮಾಡುವಂಥದ್ದು ಅವರ ಕ್ರಮವೇ ಆಗಿ ಹೋಗಿತ್ತು. ಯಾಕಂದ್ರೆ ಯುದ್ಧದಲ್ಲಿ ಅದೆಷ್ಟೋ ಉದಾಹರಣೆಗಳಿತ್ತು. ಸತ್ತಿದ್ದೇನೆ ಅಂತ ಹೇಳೋ ತರ ಮಲಗಿಕೊಂಡು ಮತ್ತೆ ಎದ್ದು ಆ ಸೈನ್ಯ ಹಿಂತಿರುಗಿ ಹೋಗುವ ಸಂದರ್ಭದಲ್ಲಿ ಹಿಂದುಗಡೆಯಿಂದ ದಾಳಿ ಮಾಡುವಂಥದ್ದು. ಈ ಯುದ್ಧ ನೀತಿಯನ್ನ ಅರಿತಂತಹ ಪಾಕಿಸ್ತಾನ 7 ಜನ ಮಲಗಿಕೊಂಡಿದ್ದ ಭಾರತೀಯ ಸೈನಿಕರ ಮೇಲೆ ನಿರಂತರವಾಗಿ ದಾಳಿ ಮಾಡಿತು. 6 ಜನ ಆಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೀವವನ್ನ ಅರ್ಪಿಸ್ಲಿಕ್ಕಿದ್ದವರು. ಆದರೆ ಯೋಗೀಂದ್ರ ಸಿಂಗ್ ಯಾದವ್ಗೆ ಏನೂ ಆಗಿರಲಿಲ್ಲ. ಅವನು ಅಂಗಾತ ಮಲಗಿಕೊಂಡಿದ್ದ ಅಷ್ಟೇ. ನಿರಂತರವಾಗಿ ಏಕಾಏಕಿಯಾಗಿ ಆದ ದಾಳಿಯಲ್ಲಿ 18-20 ಗುಂಡುಗಳು ಯೋಗೀಂದ್ರ ಸಿಂಗ್ ಯಾದವ್ನ ದೇಹವನ್ನು ಹೊಟ್ಟುತ್ತೆ. ಯಾವ ಪುಣ್ಯಾತ್ಮ ಏನು ಪುಣ್ಯ ಮಾಡಿದ್ನೋ ಗೊತ್ತಿರಲಿಲ್ಲ. ಹೊಡೆದ ಗುಂಡುಗಳಲ್ಲಿ 2 ಗುಂಡುಗಳು ಅವನ ಕಿಸೆಯಲ್ಲಿದ್ದಂತಹ 5 ರೂಪಾಯಿ ನಾಣ್ಯಕ್ಕೆ ತಾಗುತ್ತೆ ವಿನಃ ನೇರವಾಗಿ ಹೃದಯವನ್ನು ಇಳಿಯೋದಿಲ್ಲ. ಪಾಕಿಸ್ತಾನಿ ಸೈನಿಕರು 20 ಗುಂಡುಗಳಲ್ಲಿ ಬದುಕಿಳಿಯುವಂತಹ ಯಾವುದೇ ಸಾಧ್ಯತೆ ಇಲ್ಲ ಅಂತ ಅನ್ಕೊಂಡು ತಿರುಗಿ ಹೋಗ್ತಾರೆ. ಹಾಗೆ ಹೋಗೋದಾ? ಖಂಡಿತ ಅಲ್ಲ. ಇಲ್ಲಿರುವ ಸೈನಿಕರಲ್ಲಿ ಏನೇನು ಮದ್ದುಗುಂಡುಗಳಿದೆ, ಯಾವ ರೈಫಲ್ ಇದೆ, ಅದನ್ನೆಲ್ಲ ಕಸಿದುಕೊಂಡು ಹೋಗೋದು ಯುದ್ಧದ ಕ್ರಮ. 7 ಜನ ಸೈನಿಕರ ಕೈಯಲ್ಲಿದ್ದ ರೈಫಲ್ ಅನ್ನ ಕಸಿದುಕೊಂಡು ಪಾಕಿಸ್ತಾನಿ ಸೈನಿಕರು ಹಿಂತಿರುಗಿ ಹೋಗ್ತಾರೆ. ಇಲ್ಲಿ ಯೋಗೀಂದ್ರ ಸಿಂಗ್ ಯಾದವ್ ಮನಸ್ಸಿನಲ್ಲೇ ಸಮಾಧಾನ ಪಡ್ತಾನೆ. ಅವರು ನನ್ನ ರೈಫಲ್ ಅನ್ನೇನೋ ತಗೊಂಡೋದ್ರು, ಜೇಬಲ್ಲಿದ್ದಂತಹ ಗ್ರೆನೇಡ್ ಇನ್ನು ಹಾಗೆ ಇದೆ ಅಲ್ವಾ, ಒಂದು ಉಸಿರು ಬಾಕಿ ಇದೆ, ಜೇಬಲ್ಲಿ ಗ್ರೆನೇಡು ಇದೆ. ಭಾರತೀಯ ಸೈನಿಕನ ಕೆಚ್ಚೆದೆಯ ಹೋರಾಟ. ಹಿಂದಿರುಗಿ ಹೋಗುತ್ತಿದ್ದ ಪಾಕಿಸ್ತಾನಿಯ ಸೈನಿಕರ ಮೇಲೆ 10 ಸೆಕೆಂಡುಗಳ ಆ ಕ್ಷಣದಲ್ಲಿ ಗ್ರೆನೇಡ್ನ ಕ್ಲಿಪ್ ಅನ್ನು ರಟ್ಟಿಸ್ತಾನೆ, ಗ್ರೆನೇಡ್ ಅನ್ನು ದಾಳಿ ಮಾಡ್ತಾನೆ. ಹಿಂತಿರುಗಿ ಹೋಗ್ತಾ ಇದ್ದ ಪಾಕಿಸ್ತಾನ ಸೈನಿಕ ಬಹುಶಃ ಉಳಿದ ಎಲ್ಲ ಭಾರತೀಯ ಸೈನಿಕರು ಬಂದರು ಅಂತ ಅನ್ಕೊಂಡ್ರು. ಭಾರತದ ಸೈನಿಕ ದಾಳಿ ಮಾಡಲಿಕ್ಕೆ, ಭಾರತೀಯ ಸೇನೆ ಬಂತು ದಾಳಿ ಮಾಡ್ತಾ ಇದೆ ಅಂತ ಅನ್ಕೊಂಡ್ರು. ಬದುಕಿದ್ದವರೆಲ್ಲ ಓಡಿ ಹೋಗೋಕೆ ಶುರು ಮಾಡಿದ್ರು. ಇಡೀ ಪಾಕಿಸ್ತಾನ ಸೇನೆಯನ್ನ ಒಬ್ಬ ಯೋಗೀಂದ್ರ ಸಿಂಗ್ ಯಾದವ್ ನಿಂತು ಹೋರಾಡಿ ಆ ಟೈಗರ್ ಹಿಲ್ ಅನ್ನ ವಶಪಡಿಸಿಕೊಳ್ಳಿಕ್ಕೆ ಆ ಒಂದು ಪ್ರಮುಖ ಕಾರಣಕರ್ತ ಆಗ್ತಾನೆ ಅಂತಂದ್ರೆ ಇವತ್ತು ಬಹುಶಃ ಪರಮವೀರ ಚಕ್ರ ಪಡೆದಂತಹ ಯೋಗೀಂದ್ರ ಸಿಂಗ್ ಯಾದವ್ ನಮ್ಮೆಲ್ಲರ ಆದರ್ಶವಾಗಿ ನಿಲ್ಲುತ್ತಾನೆ. ಕಾರ್ಗಿಲ್ ಯುದ್ಧದಲ್ಲಿ ಕೇವಲ 4 ಜನರಿಗೆ ಪರಮವೀರ ಚಕ್ರವನ್ನ ಕೊಟ್ಟಿರುವಂಥದ್ದು. ಪರಮವೀರ ಚಕ್ರ ಹಾಗಾಗಿ ಸಿಗುವಂಥದ್ದಲ್ಲ, ಬಹುತೇಕವಾಗಿ ಮರಣೋತ್ತರ ಪರಮವೀರ ಚಕ್ರವೇ ಸಿಗುವಂಥದ್ದು. ಕಾರ್ಗಿಲ್ ಯುದ್ಧದಲ್ಲಿ ಸಿಕ್ಕಿದ 4 ಪರಮವೀರ ಚಕ್ರಗಳಲ್ಲಿ 3 ಜನ ಮರಣೋತ್ತರವಾಗಿಯೇ ಸಿಕ್ಕಿರುವಂಥದ್ದು. 4ನೆಯ ಯೋಗೀಂದ್ರ ಸಿಂಗ್ ಯಾದವ್, ಅವನಿಗೆ ಪರಮವೀರ ಚಕ್ರ ಹೇಗೆ ಬಂತು ಅಂತಂದ್ರೆ, ಅವ ಆಸ್ಪತ್ರೆಯಲ್ಲಿದ್ದ ಕಂಡೀಷನ್ ಅನ್ನು ನೋಡಿ ಬಹುಶಃ ಇವನಿನ್ನು ಜೀವಂತವಾಗಿ ವಾಪಸ್ ಮರಳುವ ಸಾಧ್ಯತೆಗಳು ಬಹುತೇಕ ಕಡಿಮೆ ಅಂತ ಅನ್ಕೊಂಡು, ಅವನ ಸಾಹಸವನ್ನ ಅನ್ಕೊಂಡು ಭಾರತೀಯ ಸೇನೆ ಪರಮವೀರ ಚಕ್ರವನ್ನು ಕೊಡ್ತಾರೆ. ಬಹುಶಃ ಇವತ್ತು ನಮ್ಮ ನಡುವೆ ಬದುಕಿರುವ ಕಾರ್ಗಿಲ್ ಹೋರಾಟದ ಪರಮವೀರ ಚಕ್ರವನ್ನು ಪಡೆದ ಯೋಗೀಂದ್ರ ಸಿಂಗ್ ಯಾದವ್ ಮತ್ತೆ ಸೇನೆಯನ್ನ ಸೇರ್ತೇನೆ ಅಂತ ಹೊರಡ್ತಾನೆ ಅಂತ ಆದರೆ, ಇವತ್ತು ಕೂಡ ಸೇನೆಯ ಆಫೀಸ್ನಲ್ಲಿ ಭಾರತೀಯ ಸೇನೆಗಾಗಿ
ಆಫೀಸ್ ವರ್ಕನ್ನು ಮಾಡ್ತಾ ಇದ್ದಾರೆ ಅಂತಾದರೆ ಆ ಸೈನಿಕರ ಮನಸ್ಥಿತಿ ಎಂಥದ್ದು, ಆ ಸೈನಿಕರಲ್ಲಿರುವ ದೇಶಪ್ರೇಮ ಎಂಥದ್ದು. ಕಾರ್ಗಿಲ್ ಅಂತಂದರೆ ಖಂಡಿತವಾಗಿ ಒಂದು ಬೆಟ್ಟ ಮಾತ್ರ ಅಲ್ಲ ಸ್ನೇಹಿತರೆ. ಕಾರ್ಗಿಲ್ ಅಂತಂದರೆ ಅದು ಭಾರತದ ಉಸಿರು. ಕಾರ್ಗಿಲ್ ಅಂತಂದರೆ ಅದೊಂದು ಶ್ರದ್ಧೆ, ಅಲ್ಲೊಂದಿಷ್ಟು ಹೋರಾಟ, ಅಲ್ಲೊಂದಿಷ್ಟು ಬದುಕು. ಭಾರತದ ಶ್ರದ್ಧೆ, ಶಕ್ತಿ, ಶ್ರಮವನ್ನು ಒಂದು ಯಾವ ಪ್ರದೇಶ ಇಡೀ ಜಗತ್ತಿನ ಎದುರು ತೆರೆದಿಟ್ಟಿತು ಅಂತಾದರೆ ಅದು ಖಂಡಿತವಾಗಿಯೂ ಕಾರ್ಗಿಲ್. ಇಡೀ ಆಪರೇಷನ್ ವಿಜಯ್ಯಲ್ಲಿ ಅದೆಷ್ಟೋ ಲಕ್ಷಾಂತರ ಸೈನಿಕರು, ಅದೆಷ್ಟೋ ಸಾವಿರಾರು ಸೈನಿಕರು ಭಾರತದ ಕಡೆಯಿಂದ ಹೋರಾಟ ಮಾಡಿದ್ದಾರೆ. ನಮಗಾಗಿ ಕಾರ್ಗಿಲ್ ಹೋರಾಟದಲ್ಲಿ ಮಡಿದ ಭಾರತೀಯ ಸೈನಿಕರ ಸಂಖ್ಯೆ 527. ತೀವ್ರತರನಾಗಿ ಗಾಯಾಳುಗಳಾಗಿ ಭಾರತೀಯ ಸೈನಿಕರು ಜೀವವನ್ನು ಉಳಿಸಿಕೊಂಡವರು 1363 ಸೈನಿಕರು. ಇದರ ನಡುವೆ 2 ನಾಗರಿಕರು ಕೂಡ ಕಾರ್ಗಿಲ್ ಹೋರಾಟದಲ್ಲಿ ತಮ್ಮ ಜೀವನವನ್ನು ದೇಶಕ್ಕಾಗಿ ಅರ್ಪಿಸಿದ್ದಾರೆ. ಇವತ್ತಿಗೂ ಕೂಡ ಪಾಕಿಸ್ತಾನ ಈ ಹೋರಾಟವನ್ನು ನಾನು ಮಾಡಿದ್ದು ಅಂತ ಒಪ್ಪಿಕೊಳ್ತಾ ಇಲ್ಲ. 696 ಪಾಕ್ ಸೈನಿಕರನ್ನ ಭಾರತೀಯ ಸೇನೆ ಕೊಂದು ಹಾಕಿದೆ. ಈ ಎಲ್ಲ ಸೈನಿಕರ ಶವವನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿದರೆ ಪಾಕಿಸ್ತಾನ ತೆಗೆದುಕೊಳ್ಳೇ ಇಲ್ಲ. ಆ ಎಲ್ಲ ಸೈನಿಕರ ಅಂತ್ಯ ಸಂಸ್ಕಾರವನ್ನು ಅತ್ಯಂತ ಕ್ರಮಬದ್ಧವಾಗಿ ಮಾಡಿದ್ದಂಥದ್ದು ಭಾರತೀಯ ಸೇನೆ. ಅಕಸ್ಮಾತ್ ಸೈನಿಕರ ಶವವನ್ನು ವಾಪಸ್ ತೆಗೆದುಕೊಂಡೆವು ಅಂತಾದರೆ ಕಾರ್ಗಿಲ್ ಹೋರಾಟ ಅದು ಸೈನಿಕರ ಹೋರಾಟ ಅಂತ ಆಗುತ್ತೆ. ಅದು ಪಾಕಿಸ್ತಾನದ ಸೈನಿಕರ ಹೋರಾಟ ಅಲ್ಲ ಅಂತ ಹೇಳುವ ಒಂದು ಕುತ್ಸಿತ ಬುದ್ಧಿಯನ್ನು ಅವತ್ತಿನ ಪಾಕ್ ಸರ್ಕಾರ ಮಾಡೋಕ್ಕೆ ಹೊರಡುತ್ತೆ. ಆದರೆ ಎಲ್ಲ ರಾಷ್ಟ್ರಗಳು ಭಾರತಕ್ಕೆ ಆ ಕಾರ್ಗಿಲ್ ಹೋರಾಟದಲ್ಲಿ ನಮಗೆ ಸಹಾಯವನ್ನು ಕೊಟ್ಟಂತಹ ಇಸ್ರೇಲ್ ಇರಬಹುದು, ಈ ಎಲ್ಲ ದೇಶಗಳಿಗೆ ಭಾರತೀಯ ಕಾರ್ಗಿಲ್ ಹೋರಾಟ ಒಂದು ಮಾದರಿಯಾಗಿ ನಿಲ್ಲುತ್ತದೆ. ಇವತ್ತಿಗೂ ಕೂಡ ಯುದ್ಧದ ತಜ್ಞರು ಕಾರ್ಗಿಲ್ ಹೋರಾಟವನ್ನು ಅದೊಂದು ವಿಶೇಷ ಅಂತಲೇ ವರ್ಣಿಸ್ತಾರೆ. ಖಂಡಿತವಾಗಿಯೂ ಭಾರತೀಯ ಸೇನೆಗೆ ಕಾರ್ಗಿಲ್ ಹೋರಾಟದಲ್ಲಿ ಜಯ ಅಂತ ಇದ್ದದ್ದು ಕೇವಲ 30% ಮಾತ್ರ. 70% ಮೇಲ್ಗಡೆ ಇದ್ದಂತಹ ಪಾಕಿಸ್ತಾನಿಯರಿಗೆ ಗೆಲುವು ಅಂತ ಆಗಿ ಹೋಗಿತ್ತು. ಆದರೂ ಕೂಡ ಕಾರ್ಗಿಲ್ಲನ್ನು ಗೆದ್ದು ಕೊಟ್ಟಿದ್ದಾರೆ. ದೇಶಕ್ಕಾಗಿ ಕಾರ್ಗಿಲ್ನ ಕಿರೀಟವನ್ನು ಮತ್ತೆ ಭಾರತದಲ್ಲಿ ಜೊತೆಗೂಡಿಸಿದ್ದಾರೆ ಅಂತಾದರೆ ಅವತ್ತಿನ ಸೈನಿಕರಿಗೆಲ್ಲರಿಗೆ ಇವತ್ತಿನ ದಿನ ನಾವು ನಿಂತು ಮತ್ತೆ ಅವರ ಜೀವನಕ್ಕೆ, ಅವರ ಕುಟುಂಬದವರಿಗೆ ಒಂದು ನಮನವನ್ನು ಸಲ್ಲಿಸಬೇಕಾದ ಅವಶ್ಯಕತೆ ಇದೆ. ಕಾರ್ಗಿಲ್ ಕಥನ ಹೌದು. ಮೇಜರ್ ಮನೋಜ್ ಕುಮಾರ್ ಪಾಂಡೆಯ ಕಥೆಗಳನ್ನು ಕೇಳಿದರೆ ಅವನು ಏನು ಹೇಳ್ತಾನೆ, ಅಕಸ್ಮಾತ್ ನನ್ನ ಸಾಮರ್ಥ್ಯವನ್ನು ತೋರಿಸುವಕ್ಕಿಂತ ಮೊದಲು ಅಕಸ್ಮಾತ್ ಮೃತ್ಯು ನನ್ನ ಬಳಿ ಬಂತು ಅಂತಾದರೆ ಖಂಡಿತವಾಗಿಯೂ ಮೃತ್ಯುವನ್ನೇ ಕೊಲ್ಲಿಕ್ಕೆ ನಾನು ಹಿಂಜರಿಯೋದಿಲ್ಲ. ಮೃತ್ಯುವನ್ನೇ ಕೊಂದಾದರೂ ಕೂಡ ನನ್ನ ಸಾಮರ್ಥ್ಯವನ್ನು ತೋರಿಸ್ತೇನೆ ಅಂತ. ಇವತ್ತಿನ ಕಾಲದಲ್ಲೂ ಕೂಡ ಕಾರ್ಗಿಲ್ ಪ್ರದೇಶಕ್ಕೆ ನಾವು ಹೋದ್ವಿ ಅಂತಾದರೆ ಅಲ್ಲೊಬ್ಬ ಸೈನಿಕ ನಿಂತು ತೋಲೋಲಿಂಗ್ ಬೆಟ್ಟದ ಬುಡದಲ್ಲಿರುವ ಕಾರ್ಗಿಲ್ ಸ್ಮಾರಕದ ಬಳಿ ನಿಂತು ಇಡೀ ಕಾರ್ಗಿಲ್ ಕಥೆಯನ್ನು ಹೇಳ್ತಾನೆ. ಆ ಸೈನಿಕ ದಿನಕ್ಕೆ ಅದೆಷ್ಟೋ ಬಾರಿ ಬಂದಂತಹ ಪ್ರಯಾಣಿಕರಿಗಿರ್ಬೋದು, ತೀರ್ಥಕ್ಷೇತ್ರ ಅಂತ ಭಾವಿಸಿಕೊಂಡು ಹೋಗ್ತಾ ಇರುವಂತಹ ಜನರಿರ್ಬೋದು, ಅವರಿಗೆಲ್ಲ ಕಾರ್ಗಿಲ್ ಕಥೆಯನ್ನು ಹೇಳ್ತಾ ಹೇಳ್ತಾ ಕಣ್ಣೀರನ್ನಿಡ್ತಾನೆ. ಒಮ್ಮೆ ಅವನ ಬಳಿ ಕೇಳಿದ್ರಂತೆ ಪ್ರಶ್ನೆ, ದಿನಕ್ಕೆ ಎಷ್ಟು ಬಾರಿ ಈ ಕಥೆಯನ್ನು ಹೇಳ್ತಿ ಅಂತ. ಟೂರಿಸ್ಟ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಈ ಸೀಸನ್ ಟೈಮ್ ಅಂತ ಏನಿದೆ ಆ ಸಮಯದಲ್ಲಿ ಸಾಮಾನ್ಯವಾಗಿ ದಿನಕ್ಕೆ 40 ಬಾರಿ ಈ ಕಥೆಯನ್ನು ಹೇಳ್ತೇನೆ ಅಂತ. ಪತ್ರಕರ್ತ ಕೇಳಿದಂತೆ 40 ಬಾರಿಯೂ ಇದೇ ರೀತಿ ನೀನು ಕಣ್ಣೀರು ಹಾಕ್ತೀಯಾ ಅಂತ. ಆ ಕಥೆಯನ್ನು ಹೇಳ್ತಾ ಇದ್ದ ಸೈನಿಕ ಹೇಳ್ತಾನೆ, ನನಗೆ ನೇರವಾಗಿ ಕಾರ್ಗಿಲ್ನಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನನಗೆ ಮದ್ದುಗುಂಡುಗಳನ್ನು ತುಂಬಿಸಿ ಅದನ್ನು ಸಪ್ಲೈ ಮಾಡುವ ಜವಾಬ್ದಾರಿ ಇತ್ತಷ್ಟೇ. ನೇರವಾಗಿ ನಿಂತು ಲೈನ್ ಆಫ್ ಕಂಟ್ರೋಲಲ್ಲಿ ನಿಂತು ಹೋರಾಟ ಮಾಡಲಿಕ್ಕೆ ಆಗಿನ ಕಾಲದಲ್ಲಿ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಕೇವಲ ಪರೋಕ್ಷವಾಗಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದೆ. ಅಕಸ್ಮಾತ್ ನಾನು ಕಾರ್ಗಿಲ್ನಲ್ಲಿ ಆ ಲೈನ್ ಆಫ್ ಕಂಟ್ರೋಲ್ನಲ್ಲಿ ನಿಂತು ಹೋರಾಡಿದ್ದೇನೆ ಅಂತಾದರೆ ಇವತ್ತು ನಾನಿಲ್ಲಿ ಕಥೆಗಳನ್ನು ಹೇಳ್ತಿರ್ಲಿಲ್ಲ, ಇನ್ನೊಬ್ಬ ಸೈನಿಕ ನನ್ನ ಕಥೆಯನ್ನು ಹೇಳ್ತಿದ್ದ. ಆದರೆ ಯಾವಾಗ ನನಗೆ ನೇರವಾಗಿ ಹೋರಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳುವ ಒಂದು ಯೋಚನೆ ಬರುತ್ತೋ ಆಗೆಲ್ಲ ಕಣ್ಣೀರು ಬರುತ್ತೆ. ನನ್ನೆಲ್ಲ ಗೆಳೆಯರು ನೇರವಾಗಿ ಅವರ ಶೌರ್ಯವನ್ನು ಪ್ರದರ್ಶಿಸಿದ್ದಾರೆ, ಆದರೆ ಆ ಅವಕಾಶ ಸಿಗಲಿಲ್ಲ ಅಂತ. ಒಬ್ಬ ಸೈನಿಕ ತನ್ನ ಜೀವವನ್ನು ಕೊಡ್ಲಿಕ್ಕೆ ಬೇಕಾಗಿ ಅದೆಷ್ಟು ರೀತಿಯ ದೇಶ ಪ್ರೇಮದಲ್ಲಿ ಅದೆಷ್ಟು ಭಾವುಕನಾಗಿರ್ತಾನೆ ಅಂತ ಈ ಎಲ್ಲ ಘಟನೆಗಳಿಂದ ತಿಳ್ಕೊಳ್ಬೋದು. ಬಂಧುಗಳೇ, ಕಥೆ ಆಯಿತು, ಕಾರ್ಗಿಲ್ ಆಯಿತು, ಆಪರೇಷನ್ ವಿಜಯ್ ಆಯಿತು, ಅನೇಕ ಸೈನಿಕರ ಹೋರಾಟದಿಂದ ಕಾರ್ಗಿಲ್ ನಮ್ಮ ವಶವಾಯಿತು. ಜುಲೈ 26, 1999 ಆಪರೇಷನ್ ವಿಜಯ್ ಸಕ್ಸಸ್ ಅಂತ ಅವತ್ತಿನ ಪ್ರಧಾನಿ ಘೋಷಣೆ ಮಾಡಿದರು.
ಪಾಕಿಸ್ತಾನದ ಅವಸ್ಥೆ ಹೇಗಾಗಿ ಹೋಗಿತ್ತು ಅಂದರೆ ಜುಲೈ 5ಕ್ಕೆ ಯಾವಾಗ ನಾವು ಟೈಗರ್ ಹಿಲ್ಲನ್ನು ವಶಪಡಿಸಿಕೊಂಡೆವೋ, ಜುಲೈ 5ಕ್ಕೆ ಪಾಕಿಸ್ತಾನದ ಪ್ರಧಾನಿ ನೇರವಾಗಿ ಅಮೆರಿಕವನ್ನು ಹೋಗಿ ಭಾರತವನ್ನು ಹಿಂದೆ ಹೋಗುವಂತೆ ಹೇಳಿ, ಭಾರತವನ್ನು ಯುದ್ಧ ನಿಲ್ಲಿಸುವಂತೆ ಹೇಳಿ ಅಂತ ಗೋಗರಿತಾರೆ. ಆದರೆ ಆಗಿನ ಪ್ರಧಾನಿ ಪಾಕಿಸ್ತಾನದೊಂದಿಗೆ ಯಾವುದೇ ಮಾತುಕತೆಗೆ ಸಮಯವಲ್ಲ, ಪಾಕಿಸ್ತಾನದ ಸ್ನೇಹವನ್ನು ನಂಬಿದ್ದಕ್ಕೆ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನು ಮಾಡಿದ ಪಾಕಿಸ್ತಾನದ ಜೊತೆ ಮಾತುಕತೆ ಸಾಧ್ಯವಿಲ್ಲ, ಲೈನ್ ಆಫ್ ಕಂಟ್ರೋಲ್ ಅನ್ನು ದಾಟಿ ಹೋಗುವ ತನಕ ಯುದ್ಧ ಮುಂದುವರಿಯುತ್ತದೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ಅವಸ್ಥೆ ಹೇಗಿದೆ ಅಂತ ನೋಡಿ. ದೇಶದ ಒಳಗಡೆಯೇ ನಿಂತು ದೇಶವನ್ನು ತುಂಡರಿಸುವ ಮಾತುಗಳು ಜಾಸ್ತಿ ಆಗ್ತಾ ಇದೆ. ಸೈನಿಕರು ಅಂತ ಹೇಳಿದಾಗ ಸೈನಿಕರು ಯಾರೋ ಕಲ್ಲು ತೂರಿದವನಿಗೆ, ಆ ಕಲ್ಲು ತೂರಾಟ ಮಾಡಿದವನನ್ನ ಜೀಪ್ನ ಎದುರು ಕಟ್ಟಿ ಹೋದ್ರು ಅಂತ ಹೇಳಿದ್ರೆ ಮಾನವ ಹಕ್ಕುಗಳು ಅಂತ ಒಂದು ದೊಡ್ಡ ಗುಂಪು ನಿಂದು ಮಾತಾಡುತ್ತದೆ. ತಲೆಯಲ್ಲಿ ಬುದ್ಧಿ ಇದೆ ಅಂತ ಹೇಳಿಕೊಂಡು ಸೈನ್ಯದ ವಿರುದ್ಧವೇ ಮಾತಾಡ್ತಾರೆ ಅಂತಾದ್ರೆ ಇವತ್ತು ನಾವು ಇರುವ ಸಮಾಜದ ಸ್ಥಿತಿಯನ್ನು ಖಂಡಿತವಾಗಿಯೂ ಅವಲೋಕಿಸಬೇಕು. ಬಹುಶಃ ಕಾರ್ಗಿಲ್ನ ಕಥನಗಳನ್ನು, ಸೈನಿಕರ ವೀರ ಕಥೆಗಳನ್ನು ನಾವು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳಿಲ್ಲ ಅಂತಾದರೆ ಖಂಡಿತವಾಗಿಯೂ ಮುಂದಿನ ಜನಾಂಗಕ್ಕೆ ಕಥೆಯನ್ನು ಹೇಳುವ ಸನ್ನಿವೇಶದಲ್ಲಿ ನಾವಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಇಂತಹ ಕಥೆಗಳು ಮುಂದಿನ ಜನಾಂಗಕ್ಕೆ ದಾಟೋದಿಲ್ವೋ ಆವಾಗ ಸೈನ್ಯದ ವೀರಾವೇಶ, ದೇಶಭಕ್ತಿ ಇವೆಲ್ಲ ದಾಟೋದಿಲ್ಲ. ಇಂತಹ ದೇಶವನ್ನು ತುಂಡರಿಸುವ ಮಾತುಗಳು ವಿಜೃಂಭಿಸಲಿಕ್ಕೆ ಪ್ರಾರಂಭ ಆಗ್ತದೆ. ಆಗಿನ ಕಾಲದಲ್ಲೇ ಇದ್ರು ಬೇಕಾದಷ್ಟು ಮಂದಿ, ಕಾರ್ಗಿಲ್ ವಾರ್ ಅಲ್ಲ, ಅದು ವಾರ್ ಲೈಕ್ ಸಿಚುವೇಶನ್ ಅಷ್ಟೇ ಅಂತ ಅದೆಷ್ಟೋ ಕಾನೂನು ತಜ್ಞರು, ಅದೆಷ್ಟೋ ರಾಜಕೀಯ ತಜ್ಞರು ಹೇಳ್ಕೊಂಡಿದ್ರು. ಆದರೆ ಕಾರ್ಗಿಲ್ ಖಂಡಿತವಾಗಿಯೂ ವಾರ್ ಲೈಕ್ ಸಿಚುವೇಶನ್ ಅಲ್ಲ. ಒಬ್ಬ ಸೈನಿಕನ ಶವ ಮನೆಗೆ ಬಂದಾಗ ಆ ಸೈನಿಕನ ತಂದೆ ಹೇಳ್ತಾರೆ, ಡೆತ್ ಮತ್ತು ಡೆತ್ ಲೈಕ್ ಸಿಚುವೇಶನ್ ಅಂತ ಇರೋದಿಲ್ಲ, ಒಂದು ಜೀವನ ಇಲ್ಲ ಇದ್ರೆ ಸಾವು ಎರಡೇ. ಆದ ಕಾರಣ ಕಾರ್ಗಿಲ್ ಖಂಡಿತವಾಗಿಯೂ ವಾರ್ ಲೈಕ್ ಸಿಚುವೇಶನ್ ಅಲ್ಲ, ಅದು ವಾರ್ ಆಗಿದೆ. ಭಾರತದ ಯುದ್ಧ ಇತಿಹಾಸದಲ್ಲಿ ಕಾರ್ಗಿಲ್ ಖಂಡಿತವಾಗಿಯೂ ಒಂದು ಮೇರುಸ್ಥಾನದಲ್ಲಿ ನಿಲ್ಲುವಂತಹ ಆಲೋಚನೆ. ನಾವೇನು ಮಾಡ್ಬೋದು? ದೇಶಕ್ಕಾಗಿ ಗಡಿಗೆ ಹೋಗಿ ಹೋರಾಟ ಮಾಡು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಹೆಚ್ಚಿನವರಿಂದ ಸಾಧ್ಯ ಇಲ್ಲ. ಅದಕ್ಕಾಗಿ ಅದೇ ಆದ ಆಲೋಚನೆಗಳು ಖಂಡಿತವಾಗಿಯೂ ಅಗತ್ಯ ಇದೆ. ಆದರೆ ನಮ್ಮ ನಡುವೆ ಅದೆಷ್ಟೋ ಸೈನಿಕರಿದ್ದಾರೆ, ಅವರಿಗೆ ನಮ್ಮಿಂದಾದಂತಹ ಗೌರವವನ್ನು ಕೊಡ್ಲಿಕ್ಕೆ ಸಾಧ್ಯವಾ ಅಂತ ಒಮ್ಮೆ ಆಲೋಚನೆ ಮಾಡಿ. ಮುಂದಿನ ಜನಾಂಗಕ್ಕೆ ಸೈನ್ಯದ ಕಥೆಗಳನ್ನು ಹೇಳಿ, ಮುಂದಿನ ಜನಾಂಗಕ್ಕೆ ಭಾರತೀಯ ಸೈನ್ಯ ಒಂದು ಒಗ್ಗೂಡಿದಂತಹ ಭಾರತದ ಆಲೋಚನೆಗಳನ್ನು ದಾಟಿಸ್ಲಿಕ್ಕೆ ಸಾಧ್ಯವಾದ ನೋಡಿ. ನಮ್ಮಿಂದ ಸಾಧ್ಯವಾದ ಮಟ್ಟಿಗೆ ಒಂದಿಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಬಹುದು ಅಂತಾದರೆ ಬಹುಶಃ ಕಾರ್ಗಿಲ್ ವಿಜಯೋತ್ಸವ ಅಂತ ಏನು 20 ವರ್ಷಗಳ ಬಳಿಕ ಆಚರಿಸ್ತಾ ಇದ್ದೇವೆ ಅದಕ್ಕೊಂದು ಅರ್ಥ ಬರುತ್ತೆ. ಯಾರೋ ಸೈನಿಕ ನಮ್ಮ ನಡುವೆ ಇರ್ತಾನೆ, ಯಾವುದೋ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೋ ಒಂದು ಕೆಲಸ ಆಗಬೇಕು, ಸರ್ಕಾರಿ ಕಚೇರಿಯಲ್ಲಿ ಇರ್ತಾನೆ, ಒಂದಿಷ್ಟು ಉದ್ದದ ಸಾಲು ಇದೆ, ಎಲ್ಲೋ ಹಿಂದುಗಡೆ ಒಬ್ಬ ನಿವೃತ್ತ ಸೈನಿಕ ಬಂದು ನಿಂತಿದ್ದಾನೆ ಅಂತಾದರೆ ಅವನನ್ನು ಕರೆದು ನಮ್ಮ ಎದುರು ನಿಲ್ಲಿಸುವಂತಹ ಒಂದು ಕನಿಷ್ಠ ಒಂದು ಸೌಜನ್ಯವನ್ನು ನಾವು ಕೊಟ್ಟೆವು ಅಂತಾದರೆ ಅವನಿಗೆ ಅದೆಷ್ಟು ಸಂತೋಷ ಆಗ್ಬೋದು ಆಲೋಚನೆ ಮಾಡಿ. ಈ ಎಲ್ಲ ಸೈನಿಕರ ಜೊತೆ ನಾವಿದ್ದೇವೆ ಅಂತ ಗುರುತಿಸಿಕೊಳ್ಳುವಂತಹ ಕೆಲಸವನ್ನು ಖಂಡಿತವಾಗಿ ಪ್ರಜ್ಞಾವಂತ ಸಮಾಜ ಮಾಡಲೇಬೇಕು. ಒಬ್ಬ ಸೈನಿಕ ಅಲ್ಲಿದ್ದಾನೆ ಅಂತಾದರೆ ಅವನ ಹಿಂದೆ ಇದ್ದ ಒಂದು ಕುಟುಂಬವೂ ಕೂಡ ಅಲ್ಲಿ ಗಡಿಯಲ್ಲಿ ಇದೆ ಅಂತಾನೆ ಅರ್ಥ. ಕ್ಷಣ ಕ್ಷಣಕ್ಕೂ ಅವನ ತಂದೆ ತಾಯಿಯಾಗಿರ್ಬೋದು, ಮಡದಿಯಾಗಿರ್ಬೋದು, ಮಕ್ಕಳಾಗಿರ್ಬೋದು, ಏನಾಗ್ತಾ ಇದೆ ಅಂತ ಹೇಳುವ ಆಲೋಚನೆಯಲ್ಲೇ ಜೀವನವನ್ನು ಕಳೀತಾರೆ. ಆ ಕುಟುಂಬಕ್ಕೆ ನಮ್ಮಿಂದಾಗಿ ಏನಾದರೂ ಕೊಡುಗೆಗಳು ಬೇಕಾದರೆ, ಸಹಾಯ ಬೇಕಾದರೆ ಬಹುಶಃ ನಾವೆಲ್ಲ ಒಗ್ಗೂಡಿ ಒಂದಿಷ್ಟು ಆಲೋಚನೆಗಳನ್ನು ಹೊತ್ತುಕೊಂಡು ಮಾಡಿದೆವು ಅಂತಾದರೆ ಇವತ್ತಿನ ವಿಜಯ್ ದಿವಸ್ಗೆ ಅರ್ಥ ಬರುತ್ತೆ. ಮುಂದಿನ ಜನಾಂಗಕ್ಕೆ ನಮ್ಮ ದೇಶದ ಒಗ್ಗೂಡುವಿಕೆಯಲ್ಲಿ, ದೇಶದ ಒಂದಿಷ್ಟು ಆಲೋಚನೆಗಳಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಕಾರ್ಗಿಲ್ ಕಥನವನ್ನು ಖಂಡಿತವಾಗಿಯೂ ಪದಗಳಲ್ಲಿ ಕಟ್ಟಿ ಇಡೋದಕ್ಕೆ ಸಾಧ್ಯ ಇಲ್ಲ. ಅದು ಹೇಗಾಯಿತು ಅಂತಂದರೆ ಇಡೀ ಸಾಗರವನ್ನು ನಾನು ಒಂದು ಬೊಗಸೆಯಲ್ಲಿ ತೆಗೆದು ಹೋಗಿ ಅಳೀತೇನೆ ಅಂತ ಹೇಳಿದಾಗಾಯಿತು. ಸಾಗರವನ್ನು ಕೈ ಬೊಗಸೆಯಲ್ಲಿ ಹೇಗೆ ಅಳೀಲಿಕ್ಕೆ ಸಾಧ್ಯ ಇಲ್ಲವೋ ಅದೇ ರೀತಿ ಕಾರ್ಗಿಲ್ ಕಥನವನ್ನು, ಅಲ್ಲಿರುವ ಸೈನಿಕರ ಹೋರಾಟದ ಕಥನೆಗಳನ್ನು, ಆ ಹಿಂದಿನ ಆ ರಾಜಕೀಯ ವಿಶ್ಲೇಷಣೆಗಳನ್ನು ಮಾಡೋದು ಖಂಡಿತ ಸಾಧ್ಯ ಇಲ್ಲ. ನಾನೆಷ್ಟು ತಿಳಿದಿದ್ದೇನೋ, ಎಷ್ಟು ಓದಿದ್ದೇನೋ, ಈ ಎಲ್ಲ ವಿಚಾರಗಳಿಂದ ಎಷ್ಟು ಕಲಿತಿದ್ದೇನೋ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಅವಕಾಶಕ್ಕೆ ನಾನು ಖಂಡಿತವಾಗಿಯೂ ಸೇವಾ ಭಾರತಿಗೆ ಕೃತಜ್ಞನಾಗಿದ್ದೇನೆ. ಹೇಳಿದ್ದಲ್ಲೇನಾದರೂ ತಪ್ಪಿದ್ದರೆ ಅದು ನನ್ನಿಂದ ಬಂದಂತಹ ತಪ್ಪು, ಹೇಳಿದ್ದಲ್ಲೇನಾದರೂ ನಿಜವಾದ ಅಂಶ, ಏನಾದರೂ ಉಪಯೋಗವಾಗುವ ಅಂಶ ಅಂತಿದ್ದರೆ ನನ್ನ ಸ್ಫೂರ್ತಿಗಳು, ನಾನು ಓದಿದಂತಹ ನನ್ನ ಮಾರ್ಗದರ್ಶಕರು ಇವರಿಗೆಲ್ಲ ಸಲ್ಲಬೇಕಾದ್ದು ಅಂತ ಅತ್ಯಂತ ವಿನಮ್ರವಾಗಿ ಹೇಳ್ತಾ, ಬಹುಶಃ ಸಮಯ ದಾಟಿ ಮಾತನಾಡಿದೆ.
ಅದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತಾ ಇಷ್ಟು ಹೊತ್ತು ನನ್ನ ಜೊತೆಗೂಡಿದ ಎಲ್ಲ ದೇಶಭಕ್ತ ಬಂಧುಗಳಿಗೆ ವಿನಮ್ರವಾಗಿ ವಂದಿಸ್ತಾ ವಿರಮಿಸ್ತೇನೆ. ಜೈ ಭಾರತ್. ಅಂತಹ ಎಲ್ಲ ವೀರ ಯೋಧರಿಗೂ ಕೂಡ ಗೌರವ ನಮನವನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ನಮ್ಮ ಜೊತೆ ಇದ್ದಾರೆ ನಿವೃತ್ತ ಯೋಧರಾಗಿರುವಂತಹ ಶ್ರೀ ಸುಧಾಕರ ಕುಪ್ಪಲ, ಇವರಿಂದ ಅಧ್ಯಕ್ಷೀಯ ಮಾತು. ಎಲ್ಲರಿಗೂ ವಂದನೆಗಳು. ಅಧ್ಯಕ್ಷೀಯವಾಗಿ ಮಾತಾಡಲಿಕ್ಕೆ ಅಂತ ಸೈನಿಕರು ಮಾತಾಡೋದು ಕಡಿಮೆ, ಏನಿದ್ದರೂ ಅವರು ಕಾರ್ಯರೂಪದಲ್ಲಿ ತೋರಿಸಿದರು. ಇಲ್ಲಿ ಗೊತ್ತಿರ್ಬೋದು, ಈ ಮೊದಲು ಉರಿ ಆಗಿರ್ಬೋದು, ಆನಂತರ ಪುಲ್ವಾಮಾ ಆಗಿರ್ಬೋದು, ಇಂತಹ ಸಂದರ್ಭದಲ್ಲಿ ಕಾರ್ಗಿಲ್ ನಂತರ ಯಾವ ರೀತಿ ನಡ್ಕೊಂಡು ಬಂದರು, ಯಾವ ರೀತಿ ನಮ್ಮ ದೇಶ ಎತ್ತ ಕಷ್ಟವನ್ನು ಅನುಭವಿಸಿದೆ, ಇದನ್ನೆಲ್ಲ ಈ ಸೈನಿಕರು ಯಾವ ರೀತಿ ಅನುಭವಿಸಿದ್ದಾರೆ, ಅದು ಕೂಡ ಆ ನಂತರದ ದಿನಗಳ ಕಾರ್ಗಿಲ್ನ ಕಥನದ ನಂತರದ ಕತೆ ಕೂಡ ಇದೆ. ಈ ದೇಶ ಅದೆಷ್ಟೋ ವಾರ ಅಂತ ಹೇಳಿದರು ಯುದ್ಧ ಅನುಭವಿಸಿದೆ. ಇದರ ಹಿಂದೆ ಯಾವತ್ತೂ ಪಾಕಿಸ್ತಾನ ಡೈರೆಕ್ಟಾಗಿ ಅಥವಾ ಪ್ರತ್ಯಕ್ಷವಾಗಿ ವಾರ್ ಮಾಡಿಲ್ಲ. ಅದರ ಒಂದು ಕೆಟ್ಟ ಬುದ್ಧಿಯನ್ನು ಉಪಯೋಗಿಸಿ ಈ ಉಗ್ರಗಾಮಿಗಳು ಅಂತ ಒಂದು ತಂಡವನ್ನು ರಚಿಸಿ ಅವರನ್ನು ಮುಂದೆ ಕಳುಹಿಸಿ ಬೆನ್ನ ಹಿಂದಿನಿಂದ ಅವರ ಬೆನ್ನ ಹಿಂದೆ ಬಂದೂಕಿರಿಸಿ ಫೈರ್ ಮಾಡುವಂಥ ಕೆಲಸ ಮಾಡಿದೆ. ಇದು ನಿಮಗೆ ಗೊತ್ತಿರಬೇಕು. ಯಾವತ್ತೂ ಪಾಕಿಸ್ತಾನ ಓಪನ್ ಆಗಿ ವಾರ್ ಮಾಡಿಲ್ಲ ಇಂಡಿಯಾ ಜೊತೆ. ಕಾರ್ಗಿಲ್ ಆಗಿರ್ಬೋದು, ಆನಂತರ ನಾವು ನೋಡಿದ್ದೇವೆ ಉರಿ ಕೂಡ ಆಗಿ, ಆನಂತರ ಪುಲ್ವಾಮಾ. ಈ ಎಲ್ಲ ಸಂದರ್ಭದಲ್ಲಿ ಯುದ್ಧದಲ್ಲಿ ಆಗಲಿ ಅವರ ಸೈನಿಕರಿಗೆ ಅಷ್ಟೊಂದು ತೊಂದರೆ ಆಗಿಲ್ಲ, ನುಕ್ಸಾನ ಆಗಿರಲಿಲ್ಲ. ಆಗಿರೋದು ಭಾರತದ ಸೈನಿಕರಿಗೆ ಮಾತ್ರ. ಹೆಚ್ಚಾಗಿ ಕಷ್ಟವನ್ನು ಅನುಭವಿಸಿದವರು ಅವರ ಮನೆಯವರು, ತಂದೆಯನ್ನು ಕಳ್ಕೊಂಡ ಮಕ್ಕಳು, ವೀರ ನಾರಿಯರು ತಮ್ಮ ವಿಧವರಾದ ನಂತರ ಅನುಭವಿಸಿದ ಕೆಲವು ಕಷ್ಟಗಳು. ಇಂಥ ಸೇವಾ ಭಾರತಿ ಅಂತ ಸಂಸ್ಥೆಗಳು ಅಂಥ ಪರಿವಾರವನ್ನು ಹುಡುಕಿ ಅಂಥವರಿಗೆ ಒಂದು ಸಹಾಯ ಮಾಡುವಂಥ ಒಂದು ಕೆಲಸವನ್ನು ಮಾಡಿದರೆ ಭಾಳ ಒಳ್ಳೆಯದು. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡುವಂತಾಗಲಿ. ಅದೇ ರೀತಿ ಸೇವಾ ಭಾರತಿಯಿಂದಾಗಿ ಒಂದಷ್ಟು ಮಂದಿ ಈ ಪ್ರದೇಶದ ಯುವಕರು ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು, ನಿಮಗೆ ಕೂಡ ಗೊತ್ತೇ ಇದೆ, ಭಾರತೀಯ ಸೇನೆಗೆ ಸೇರುವಂತಹವರು ಭಾಳ ಕಡಿಮೆ ಆಗಿದ್ದಾರೆ. ವಿಷಾದಕರ ಸಂಗತಿ. ನಾವೊಂದು ಟೈಮಲ್ಲಿ 85ರಿಂದ 90ರ ಒಳಗೆ ಒಂದು 5 ವರ್ಷದಲ್ಲಿ ಈ ಪ್ರದೇಶದಿಂದ ಒಂದು 30-35 ಮಂದಿ ಸೇನೆಯನ್ನು ಸೇರಿದೆ. ಆ ನಂತರದ ದಿನಗಳಲ್ಲಿ ಬಹುಶಃ ತುಂಬ ಕಡಿಮೆ ಆಗಿದೆ. ಇದಕ್ಕೆ ಪ್ರೇರಣೆ ಆಗಿರಬೇಕಾಗಿರೋದು ಈಗ ನಿವೃತ್ತ ಆಗಿರುವಂಥ ಸೈನಿಕರು ಮತ್ತು ಅದಕ್ಕೆ ಸಪೋರ್ಟ್ ಆಗಿ ನಿಲ್ಲಬೇಕಾದವರು ಇಲ್ಲಿ ಇರುವಂತಹ ಸೇವಾ ಸಂಘ ಸಂಸ್ಥೆಗಳು. ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾಗುವಂಥ ಅದಕ್ಕೆ ಭರ್ತಿ ಆಗಬೇಕಾದ್ರೆ ಏನೆಲ್ಲ ಪೂರಕವಾಗಿ ಏನೆಲ್ಲ ಕೆಲಸಗಳಾಗಬೇಕು ಅದನ್ನೆಲ್ಲ ನಡೆಸಿಕೊಡಲು ಇಲ್ಲಿ ಕೂಡ ನಾವೊಂದು ಸಂಘಟನೆ ಮಾಡಿದ್ದೇವೆ. ಮಾಜಿ ಸೈನಿಕರು ಅಂತೇಳಿ ಒಂದು ಉಲ್ಲಾಲ ವಲಯದಲ್ಲಿ ಒಂದು ಮಾಡಿದ್ದೇವೆ, ಹಬ್ಬಕ್ಕ ವಲಯ ಅಂತೇಳಿ ಮಾಡಿದ್ದೇವೆ. ನಮ್ಮ ನೇತ್ರಾವತಿಯಿಂದ ತಲಪಾಡಿ ತನಕ, ಈ ಕಡೆ ಉಡುಪಿಯಿಂದ ಎಲ್ಲ ನಿವೃತ್ತ ಸೈನಿಕರನ್ನು ಒಟ್ಟುಗೂಡಿಸಿ ಒಂದು ಸಂಸ್ಥೆ ಮಾಡಿದ್ದೇವೆ. ಈಗಾಗಲೇ ಒಂದು 30-40ರವರೆಗೆ ನಮಗೆ ಸ್ಟ್ರೆಂತ್ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಸ್ವಲ್ಪ ಹೆಚ್ಚು ಮಾಡಿ ಎಲ್ಲರ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಬೇಕಾಗಿ ಈಗ ಸೇವೆಗೆ ಸೇರುವವರು ಯಾರಾದರೂ ಇದ್ದರೆ ಅವರಿಗೆ ಒಂದು ಮಾರ್ಗದರ್ಶನ ನೀಡುವಂಥ, ಒಂದು ಗೈಡ್ ಮಾಡುವಂಥ, ಯಾವ ರೀತಿಯಾಗಿ ನಿಮಗೆ ಅದಕ್ಕೆ ಬೇಕಾಗುವಂಥ ಸಲಕರಣೆಗಳನ್ನು ಒದಗಿಸುವಂಥ ಮಾಹಿತಿಯನ್ನು ನೀಡುವಂಥ ಒಂದು ಕಾರ್ಯಾಗಾರ ಕೂಡ ನಾವು ನಡೆಸಲಿದ್ದೇವೆ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ಆ ಕಾರ್ಗಿಲ್ ಕದನದಲ್ಲಿ ಕಳೆದುಕೊಂಡ 527 ಮಂದಿ ನಾವು ಸೈನಿಕರನ್ನು ಕಳ್ಕೊಂಡಿದ್ದೇವೆ. ಅಂತಹ ಸೈನಿಕರನ್ನು ಈ ಸಂದರ್ಭದಲ್ಲಿ ನಾವು ಅವರನ್ನು ಸ್ಮರಣೆ ಮಾಡುವಂತಹ ದಿನ ಕೂಡ ಆಗಿರಬೇಕು. ಕೇವಲ ವಿಜಯೋತ್ಸವ ಅಲ್ಲ, ಅವರನ್ನು ಭಾವಪೂರ್ವಕವಾಗಿ ಒಂದು ಸ್ಮರಣೆ ಮಾಡಿ ಅಂತಹ ಕುಟುಂಬಕ್ಕೆ ಒಂದು ಏನಾದರೂ ಈ ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದು 13-18 ಮಂದಿ ಅವರ ತನ್ನ ಬಲಿದಾನ ಮಾಡಿದ್ದಾರೆ. ಅಂಥವರನ್ನು ಗುರುತಿಸಿ ಅವರಿಗೆ ಆಗಬೇಕಾದಂಥ ಮುಂದೆ ಏನಾದರೂ ಸಹಾಯ ಬೇಕಾಗಿದ್ದರೆ ಅವರಿಗೆ ಕೂಡ
ಸಿಗುವ ಹಾಗೆ ಈ ಸರ್ಕಾರದಿಂದ ಆಗಿರ್ಬೋದು ಅಥವಾ ನಮ್ಮಿಂದ ಸಂಸ್ಥೆಯಿಂದ ಆಗಿರ್ಬೋದು ಏನಾದರೂ ಸಹಾಯ ಇದ್ದರೆ ಮಾಡುವಂಥ ಕೆಲಸ ಇಂತಹ ಸಂಘಟನೆಗಳಿಂದ ನಡೆಯಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಆತ್ಮೀಯ ವಂದನೆಗಳು ಶ್ರೀ ಸುಧಾಕರ್ ಕುಂಬಳೆಯವರಿಗೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದ ಜೊತೆಯಲ್ಲಿ ಕಳೆದ 3 ವರ್ಷಗಳಿಂದ ಹಡಿಲು ಬಿದ್ದಂಥ ಖಂಡವನ್ನು ಸ್ವೀಕಾರ ಮಾಡಿಕೊಂಡು ಅಲ್ಲಿ ಆಟೋಟ ಸ್ಪರ್ಧೆಯನ್ನು ಇಟ್ಟುಕೊಂಡು ನಂತರದಲ್ಲಿ ಅಲ್ಲಿ ಬೆಳೆ ಬೆಳೆದು ಅದರಿಂದ ಬಂದಂಥ ಫಲವನ್ನು ಬೇರೆ ಬೇರೆ ಸೇವಾ ಚಟುವಟಿಕೆಗಳಿಗೆ ನೀಡುವಂಥ ಸೇವಾ ಭಾರತ ಕೃಷಿಯೆಡೆಗೆ ನಮ್ಮ ನಡಿಗೆ ಅನ್ನುವಂಥ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಇದೆ. ಈ ಕಾರ್ಯಕ್ರಮವನ್ನು ವೇದಿಕೆಯ ಮೇಲಿರುವಂಥ 3 ಕೂಡ ನಡೆಸಿಕೊಡ್ಬೇಕು, ಅದೇ ರೀತಿ ಎಲ್ಲ ಹಿರಿಯರು ಕೂಡ ನಡೆಸಿಕೊಡ್ಬೇಕು ಅಂತೇಳಿ ಕೇಳಿಕೊಡ್ತಾ ಇದ್ದೇವೆ. ಕಳೆದ 3 ವರ್ಷಗಳಿಂದ ಸೇವಾ ಭಾರತ ಕೃಷಿಯೆಡೆಗೆ ನಮ್ಮ ನಡಿಗೆ ಕೆಸರದ ಕಂಡು ಗೊಬ್ಬು ಕವಲೆ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಈ ಭಾಗದ ಶಾಲಾ ಮಕ್ಕಳಿಗೆ ಅದೇ ರೀತಿ ಸಾರ್ವಜನಿಕರಿಗೆ ಕೃಷಿಯೆಡೆಗೆ ಆ ಜೀವನವನ್ನು ನಡೆಸುವಂಥ ಯೋಜನೆ ಅನೇಕ ಕಡೆ ಕಂಡು ದಿನ ಆಗುತ್ತೆ. ಆದರೆ ಆ ನಂತರದಲ್ಲಿ ಏನು ಅನ್ನುವಂಥ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಏನು ಅಂತ ಹೇಳಿದರೆ ಅಲ್ಲಿ ಯೋಜನೆಗಳನ್ನು ಹಾಕಿಕೊಂಡು ಅಲ್ಲಿ ಬಂದಂಥ ಆ ಒಂದು ಭತ್ತ ಏನಿದೆ ಅಥವಾ ಏನು ಉತ್ಪತ್ತಿ ಏನಿದೆ ಅದನ್ನು ಸೇವಾ ಚಟುವಟಿಕೆಗಳಿಗೆ ಉಪಯೋಗಿಸುವಂಥ ನಿಟ್ಟಿನಲ್ಲಿ ಯೋಜನೆಯನ್ನು ಹಾಕಿಕೊಂಡು ಈ ಕಾರ್ಯ ನಡೀತಾ ಇದೆ. ಮಾತಿನ ಮೂಲಕ ಶಾಶ್ವತ ಯಾವುದೂ ಇಲ್ಲ, ಶಾಶ್ವತ ಒಂದೇ ಈ ದೇಶ ಮತ್ತು ಭಾಷೆ ಅಂತ ಹೇಳ್ತಾ ರಾಷ್ಟ್ರಗೀತೆಯ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.